ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೊಂದುಲ್ಲೆರು. ಈ ಪೂರ ಕಾರ್ಯಕ್ರಮದ ರೂವಾರಿಯಾದ ನಮ್ಮನ ಮಾತರೆಲ್ಲ ಮಾರ್ಗದರ್ಶಕರಾಯ ನಂಚಿತ್ನ ಶ್ರೀ KT ಸುವರ್ಣ ಅಧ್ಯಕ್ಷರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ಡ್ ತೊಕ್ಕೊಟ್ಟು ಮೇರು ನಮ್ಮ ಜೊತೆಯಾತೆರು. ಅಂಚನೆ ನಮ್ಮೊಟ್ಟುಗುಲ್ಲೇರು ಮುಖ್ಯ ಅತಿಥಿಲಾದ ಶ್ರೀ ರವಿಶಂಕರ್ ಮಿಜಾರ್ ಮಾಜಿ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬೇರು ನಮ್ಮ ಜೊತೆಯಾತಿರು. ಇನಿ ನಮ್ಮೊಟ್ಟಿಗೂ ಗೌರವ ಸಲಹೆಗಾರ ಉಪಸ್ಥಿತಿಡ್ ಶ್ರೀ AJ ಶೇಖರ್ ಆಡಳಿತ ಮುಕ್ತೇಸರರು ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡ್, ಶ್ರೀ ಬಾಬು ಶ್ರೀ ಶಾಸ್ತಕಿನ್ಯ ಆಡಳಿತ ಮುಕ್ತೇಸರರು ಮಲರಾಯ ಧೂಮಾವತಿ ಬಂಟ ದೇವಸ್ಥಾನ ಬಂಡಾರಮನೆ ಕಿನ್ಯ, ಶ್ರೀ ದಿನೇಶ್ ಅತ್ತಾವರ್ ಮುಕ್ತೇಸರರು ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡ್, ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಮುಕ್ತೇಸರರು ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ನಂದನಬಿತ್ತಿಲ್, ಶ್ರೀ KP ಸುರೇಶ್ ಆಡಳಿತ ಮುಕ್ತೇಸರರು ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರ ಮಾಡೂರು, ಶ್ರೀ BD ಗೋಪಾಲ್ ನಿರ್ದೇಶಕರು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ತೊಕ್ಕೊಟ್ಟು, ಶ್ರೀ ಮಾಧವ ಪೂಜಾರಿ ನಿರ್ದೇಶಕರು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ತೊಕ್ಕೊಟ್ಟು ಮಕ್ಕಳು ದಯದಿದ್ದು ವೇದಿಕೆ ಬರುಡೊಂದು ವಿನಂತಿ ಮಲ್ತೊಂದುಲ್ಲೆ. ಅಂಚನೆ ಗೌರವ ಉಪಸ್ಥಿತಿ ನಮ್ಮೊಟ್ಟುಗುಲೇರು ಶ್ರೀ ಸತೀಶ್ ಕರ್ಕೇರ ಕಾರ್ಯಾಧ್ಯಕ್ಷರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ತೊಕ್ಕೊಟ್ಟು, ಶ್ರೀ ಆನಂದ KS ಸೇಗೋಳಿ ಪ್ರಧಾನ ಕಾರ್ಯದರ್ಶಿಗಳು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ತೊಕ್ಕೊಟ್ಟು ಮೆರೆನ್ನ ವೇದಿಕೆಗೆ ಆಹ್ವಾನ ಮಲ್ತೊಂದುಲ್ಲೆ. ಶ್ರೀ ಜೀವನ್ ಕುಮಾರ್ ತೊಕ್ಕೊಟ್ಟು ದತ್ತು ಸಂಚಾಲಕರು ಮೇರ್ಲ ವೇದಿಕೆಯ ಆಸನವನ್ನು ಸ್ವೀಕಾರ ಮಲ್ಪಡೋದು ವಿನಂತಿ ಮಲ್ತೊಂದುಲ್ಲೆ. ಅಂಚನೆ ನಮ್ಮೊಟ್ಟುಗುಲ್ಲೇರು ಶ್ರೀಮತಿ ಗಂಗಾ ಆನಂದ್ ಅಧ್ಯಕ್ಷರು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ಮೆರೆನ್ನ ಯಾನ್ ಅತ್ಯಂತ ಪ್ರೀತಿಪೂರ್ವಕವಾದ ವೇದಿಕೆಗೆ ಸ್ವಾಗತ ಮಲ್ತೊಂದುಲ್ಲೆ. ಆತ್ಮೀಯರೇ, ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಆನಿ ಬಿತ್ತದ ನಂಚಿತ್ನ ಬೀಜ ವಿದ್ಯೆ ಪನ್ಪು ನಂಚಿತ್ನ ಬೀಜ ಇನಿ ನಮ್ಮ ಈತ್ ಸಮಾಜಡು ದುಂಬು ಬರಡುಂದಾಂಡ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಚಿಂತನೆಲು ದಾದೊಂಡ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ಪನ್ಪಿನಂಚಿತ್ನ ದಿವ್ಯ ಸಂದೇಶ ವೆಚ್ಚಲೆನ ನಮ್ಮನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ತೂವೊಂದು ಸಮಾಜೋಡಕ್ಲೆಗ್ ಒಂಜಿ ಎಡ್ಡೆ ವಿದ್ಯೆನು ಕೊರ್ಪು ನಂಚಿತ್ನ ಒಂಜಿ ಮಹತ್ ಕಾರ್ಯ ನಮ್ಮನ ಒಂಜಿ ವೇದಿಕೆ ಮಲ್ತೊಂದುಂಡು. ಅಂಚನೆ ಸಾಧನೆ ಮಲ್ತಿನಂಚಿತ್ನ ಜೋಕ್ಲೇನ್ ಅವೇತೋ ಜೋಕ್ಲೇನ ನಮ್ಮನ ಈ ವೇದಿಕೆ ಗುರುತಿಸದ ಸಮಾಜಡೊಂಜಿ ಪರಿಚಯ ಮಲ್ಪುನಂಚಿತ್ನ ಕಾರ್ಯನು ನಮ್ಮನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮಲ್ತುದುಂಡು ಪನ್ಪುನಂಚಿನ ಪೆರ್ಮೆ ನಮ್ಮವು ಮಮತಾ ಮೇರೆನ ವೇದಿಕೆಗೆ ಸ್ವಾಗತ ಮಲ್ತೊಂದುಲ್ಲೆ. ದಯದಿದು ಮಮತಾ ಮೇರು ಪ್ರಾರ್ಥನೆ ನಡಪಾದ ಕೊರಡು ಒಂದು ವಿನಂತಿ ಮಲ್ತೊಂದುಲ್ಲೆ. ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ತ್ರಿಜಗ ವಂದಿತನೇ ಸುಜನರ ಪೋರೆವನೇ ತ್ರಿಜಗ ವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ. ಆನಂದ್ ಅಸೈಗೋಳಿ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅಸಮಾನತೆ, ಅಸ್ಪೃಶ್ಯತೆ, ಶೋಷಣೆ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಸಂಘರ್ಷರಹಿತ ಹಾದಿಯನ್ನು ಶಿಕ್ಷಣ ಮತ್ತು ಸಂಘಟನೆ ಎಂಬ ಬ್ರಹ್ಮಾಸ್ತ್ರದ ಮೂಲಕ ಜಗತ್ತಿಗೆ ತೋರಿಸಿದ ಮನುಕುಲದ ಮಹಾಜ್ಞಾನಿ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಪಾದಕಮಲಗಳಿಗೆ ನಮಿಸುತ್ತಾ ಅವಳಿ ವೀರರಾದಂಥ ಕೋಟಿ ಚೆನ್ನರನ್ನು ಆರಾಧಿಸುತ್ತಾ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಹಾಗೂ ಬ್ರಹ್ಮಶ್ರೀ ಮಹಿಳಾ ವೇದಿಕೆ ಇದರ ಆಯೋಗದೊಂದಿಗೆ ನಡೆಯುವಂತಹ ಶೈಕ್ಷಣಿಕ ದತ್ತು ಸ್ವೀಕಾರ 2026, ಅದೇ ರೀತಿ ಪುಸ್ತಕ ವಿತರಣೆ ಹಾಗೂ 25-26ನೇ ಸಾಲಿನ SSLC ಮತ್ತು PUC ವಿಭಾಗದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮದ ಈ ರಂಗ ವೇದಿಕೆಯಲ್ಲಿ ಆಸೀನರಾಗದಂಥ ಅತಿಥಿಗಳನ್ನು ಸ್ವಾಗತಿಸುವಂಥದ್ದು ನಮ್ಮ ಧರ್ಮ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕೆ ಬಂದವರು ಶ್ರೀ ತಾರನಾಥ್ ಪೂಜಾರಿ ಇರುವೈಲು, ಅಡಿಷನಲ್ ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರ. ಬಹುಶಃ ನಮ್ಮ ಊರಿಗೆ ಅವರು ಹೊಸಬರಾಗಿದ್ದರೂ ಕೂಡ ಬಹಳ ಚಿರಪರಿಚಿತರು. ಮೂಡಬಿದ್ರೆ ಕ್ಷೇತ್ರದ ಆ ಭಾಗದಲ್ಲಿ ಗ್ರಾಮೀಣ ಪ್ರತಿಭೆಯಾಗಿದ್ದುಕೊಂಡು ಬಹಳ ಬಡ ಕುಟುಂಬದಲ್ಲಿ ಜನಿಸಿದಂಥ ತಾರನಾಥ್ ಪೂಜಾರಿ ಅವರು ಅಪ್ರತಿಮ ತನ್ನ ಪ್ರತಿಭೆಯನ್ನು ಗುರುತಿಸಿಕೊಂಡು ತಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದಂಥ ಒಬ್ಬ ಸಾಧಕರು. ವೃತ್ತಿಯಲ್ಲಿ ವಕೀಲನಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ
ನ್ಯಾಯಾಧೀಶರಾಗಿ ದೇಶದ ಸರ್ವೋನ್ನತ ನ್ಯಾಯಾಲಯವಾದಂಥ ಸುಪ್ರೀಂ ಕೋರ್ಟಲ್ಲಿ ಕೂಡ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಒಬ್ಬ ವ್ಯಕ್ತಿ ತಾರನಾಥ್ ಪೂಜಾರಿ ಅವರು. ಬಹುಶಃ ಬಹಳ ಬಡತನದಲ್ಲಿ ಹುಟ್ಟಿದರೂ ಕೂಡ ಕಷ್ಟಪಟ್ಟು ಬೆಳೆದು ಸಾಧನೆ ಮಾಡಿದವರು. ನಾವೆಲ್ಲ ಅಂದುಕೊಂಡ ಹಾಗೆ ಹುಟ್ಟುವಾಗ ಯಾರೂ ಕೂಡ ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಟುಕೊಂಡು ಯಾರೂ ಹುಟ್ಟುವುದಿಲ್ಲ. ಆದರೆ ಬೆಳೆಯುತ್ತಾ ಚಿನ್ನದ ಸ್ಪೂನಲ್ಲೇ ಊಟ ಮಾಡುವಂಥ ಅವಕಾಶವನ್ನು ಅವರು ಪಡ್ಕೊಳ್ತಾರೆ. ತನ್ನ ಸಾಧನೆ, ತನ್ನ ಪ್ರತಿಭೆ, ತನ್ನ ಅಸಾಧಾರಣವಾದಂಥ ಅವರ ಜೀವನ ಪದ್ಧತಿ ನಮಗೆಲ್ಲ ಅದು ಮಾದರಿ. ಸಮಾಜದ ಮೇಲಿನ ಕಾಳಜಿ, ಸಮಾಜದಲ್ಲಿರ್ತಕ್ಕಂಥ ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ, ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನು ನೀಡಿದಂತಹ ಉದಾರವಾದಂಥ ಕೈಗಳದು. ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರಾಥಮಿಕ ಶಾಲೆಯಲ್ಲಿ ನಾವೆಲ್ಲ ಕಲಿತು ಬೆಳೆದವರು, ಉನ್ನತ ಶಿಕ್ಷಣವನ್ನು ಪಡೆದವರು ಕೂಡ. ಆದರೆ ಕಲಿತ ಶಾಲೆಯನ್ನು ಮರೆಯದೆ ತಾನು ಕಲಿತಂಥ ಪ್ರಾಥಮಿಕ ಶಾಲೆಗೆ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡುವುದರ ಮೂಲಕ ಆ ಒಂದು ಶಾಲೆಗೆ ಒಂದು ಹೆಸರು ಮತ್ತು ಇಡೀ ಊರಿಗೆ ಒಂದು ಹೆಸರನ್ನು ತಂದುಕೊಟ್ಟಂಥ ಮಹಾ ವ್ಯಕ್ತಿ ತಾರನಾಥ್ ಪೂಜಾರಿ ಇರುವೈಲವರು. ಪ್ರಸ್ತುತ ಕರ್ನಾಟಕ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡತಕ್ಕಂಥ ಒಬ್ಬ ನ್ಯಾಯಾಧೀಶರಾಗಿ ಕೆಲಸ ಮಾಡತಕ್ಕಂಥವರು ತಾರನಾಥ್ ಪೂಜಾರಿ ಅವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಮೇರೆಗೆ ಶ್ರೀ ಹರೀಶ್ ಮುಂಡೋಳಿ ಮೇರೆ ಶಾಲು ಬೊಕ್ಕ ಪುರ್ಪನ್ ಕೊರ್ದು ಕಾರ್ಯಕ್ರಮದ ನೆಂಪುದ ಕಾಣಿಕೆಯನ್ನು ಕೊರ್ದು ಕಾರ್ಯಕ್ರಮದ ಗೌರವಪೂರ್ವಕವಾದ ಸ್ವಾಗತಿಸೋಡನ್ನು ವಿನಂತಿ ಮಲ್ತಂದುಲ್ಲೆ. ಹಾಗೆ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಮತ್ತು ಶೈಕ್ಷಣಿಕ ದತ್ತು ಸ್ವೀಕಾರಕ್ಕೆ ಚಾಲನೆ ನೀಡಲಿಕ್ಕೆ ಬಂದಿರುವವರು ನಮ್ಮೆಲ್ಲರ ಆತ್ಮೀಯರು, ಗೌರವಾನ್ವಿತರಾಗಿರತಕ್ಕಂಥ ಶ್ರೀ ಉಮಾನಾಥ ಕೋಟ್ಯಾನ್, ಶಾಸಕರು, ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ, ಕರ್ನಾಟಕ ಸರ್ಕಾರ. ಸಮಾಜದ ಬಗ್ಗೆ, ಸಮಾಜದಲ್ಲಿ ಹಿಂದುಳಿದ ವರ್ಗದವರ ಬಗ್ಗೆ, ಆರ್ಥಿಕವಾಗಿ ಹಿಂದುಳಿದವರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಇಟ್ಟುಕೊಂಡಂಥ ಒಬ್ಬ ಮೂಡಬಿದ್ರೆಯ ಏಕೈಕ ಶಾಸಕ ಅಂತ ಹೇಳಿದರೆ ಬಹುಶಃ ಅದು ಉಮಾನಾಥ್ ಕೋಟ್ಯಾನ್ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಅನೇಕ ಸಲ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮ ನಾರಾಯಣ ಗುರುಗಳ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಅದೆಷ್ಟೋ ಮಾಹಿತಿಗಳನ್ನು ನಮಗೆ ನೀಡಿದವರು ಕೂಡ ಅವರು. ಇವತ್ತು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಗೌರವದಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಬೇರೆಗೆ ಶ್ರೀ ಲಕ್ಷ್ಮಣ ಪೂಜಾರಿ ಮೇರೆ ಶಾಲು ಬೊಕ್ಕ ಪೂತ ಪುರ್ಪನ್ ಕೊರ್ದು ಬೊಕ್ಕ ಸ್ಮರಣಿಕೆಯನ್ನು ಕೊರ್ದು ಸ್ವಾಗತಿಸೋಡನ್ನು ವಿನಂತಿ ಮಲ್ತಂದರು. ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ನಮ್ಮ ಬ್ರಹ್ಮಶ್ರೀ ಬಿರ್ಲಾ ವೇದಿಕೆಯ ಅಧ್ಯಕ್ಷರು, ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿನ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಹಿಂದುಳಿದ ಆಯೋಗದ ಮಾಜಿ ಸದಸ್ಯರು ಕೂಡ. ಕಳೆದ 25 ವರ್ಷಗಳಿಂದ ಈ ಒಂದು ಬ್ರಹ್ಮಶ್ರೀ ಬಿರ್ಲಾ ವೇದಿಕೆಯನ್ನು 25 ವರ್ಷಗಳವರೆಗೆ ಈ ಹಂತಕ್ಕೆ ತರಬೇಕಾಗಿದ್ದರೆ ಬಹುಶಃ ನಿಮಗೆಲ್ಲ ಗೊತ್ತಿದೆ. ಅವರ ನಾಯಕತ್ವ, ಅವರ ಸಾರಥ್ಯ, ಅವರ ನಾಯಕತ್ವದಿಂದಾಗಿ ನಮಗೆಲ್ಲ ಅವರ ಕೈಗಳಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಈ ಒಂದು ವೇದಿಕೆಯ ಮೂಲಕ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ವ್ಯಕ್ತಿ ಅಂತ ಹೇಳಿದರೆ ಅದು ಕೆ ಟಿ ಸುವರ್ಣರು, ನಮಗೆಲ್ಲ ಗೊತ್ತಿರುವ ಹಾಗೆ. ಬರುವ ವರ್ಷ 25ನೇಯ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಕೂಡ ನಾವು ಈ ಪರಿಸರದಲ್ಲಿ ಮಾಡಲಿಕ್ಕಿದ್ದೇವೆ. ಅದೇ ಅವರದ್ದೇ ನೇತೃತ್ವದಲ್ಲಿ. ಹಾಗೂ ಅದೆಷ್ಟೋ ಸಮಾಜದಲ್ಲಿ ಹಿಂದುಳಿದ, ಆರ್ಥಿಕವಾಗಿ ದುರ್ಬಲಗೊಂಡಂಥ ಕುಟುಂಬಗಳಿಗೆ ಸಹಕಾರವನ್ನು ನೀಡುತ್ತಾ ಬಂದವರು ಕೆ ಟಿ ಸುವರ್ಣರು. ಅವರು ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಬೇರೆಗೆ ಶ್ರೀಯುತ ಹರೀಶ್ ಅಮ್ಲಮಗರು ಮೇರೆ ಶಾಲು ಪೂ ಬೊಕ್ಕ ಸ್ಮರಣಿಕೆಯನ್ನು ಕೊರ್ದು ಈ ಕಾರ್ಯಕ್ರಮಕ್ಕೆ ಮೋಕೆಡು ಎತ್ಕೊಂಡೊಂದು ವಿನಂತಿ ಮಲ್ತದಲ್ಲ. ಮುಖ್ಯ ಅತಿಥಿಗಳ ಸಾಲಿನಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಒಬ್ಬ ರಾಜಕಾರಣಿಗಳು ಆಗಿರತಕ್ಕಂಥ ರವಿಶಂಕರ್ ಮಿಜಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸಮಾಜದ ಬಗ್ಗೆ ಅದೆಷ್ಟೋ ಕಾಳಜಿಯನ್ನು ಇಟ್ಟುಕೊಂಡವರು.
ಸಮಾಜಕ್ಕೋಸ್ಕರ ಸತತ ಪ್ರಯತ್ನ ಮಾಡಿಕೊಂಡು ಅವರನ್ನು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕಂತ ಏರಿಸುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಬಂದಿರತಕ್ಕಂಥವರು, ಸಮಾಜದ ಎಲ್ಲ ಕುಂದುಕೊರತೆಗಳನ್ನು ತಿಳ್ಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಂಥ ಒಂದು ನಾಯಕತ್ವ ರವಿಶಂಕರ್ ಮಿಜರ್ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರೆಲ್ಲ ನಿಮ್ಮೆಲ್ಲರ ಪರವಾಗಿ ಅವರನ್ನು ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಬೇರೆಗೆ ಶ್ರೀ ರಾಜೇಶ್ ಕೆರೆಬೈಲ್ ಮೇರು ಶಾಲು ಪುಷ್ಪ ಬುಕ್ಕ ಸ್ಮರಣಿಕೆಯನ್ನು ಕೊರ್ದು ಸ್ವಾಗತಿಸ್ತಾ ಉಡೊಂದು ವಿನಂತಿ ಮಲ್ತೊಂದುಲ್ಲೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶಕರಾಯ ನಂಚಿನ ಶ್ರೀಯುತ ಎಚ್ ಸಾಯಿರಾಮ್ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ಕುದ್ರೋಳಿ ಮೇರ್ ಉಪಸ್ಥಿತರುಲ್ಲೇರು ಅರ್ಧ ಐದು ವೇದಿಕೆಗೆ ಬರೋಡೊಂದು ವಿನಂತಿ ಮಲ್ತೊಂದುಲ್ಲೆ. ಕುದ್ರೋಳಿ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರಾದಂಥ ಗೌರವಾನ್ವಿತ ಎಚ್ ಎಸ್ ಸಾಯಿರಾಮ್ರವರು ವೇದಿಕೆ ಬರಬೇಕಂತ ತಮ್ಮಲ್ಲಿ ಭಿನ್ನಃ ಕುಳಿತಲ್ಲಿಂದಲೇ ಅವರ ಆಶೀರ್ವಾದವನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರನ್ನು ಎಚ್ ಎಸ್ ಸಾಯಿರಾಮ್ರವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಸಲಹೆಗಾರರು ಶ್ರೀ ಎ ಜೆ ಶೇಖರ್, ಆಡಳಿತ ಮುಕ್ತೇಶ್ವರ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡ್ ಮತ್ತು ನಮ್ಮ ವೇದಿಕೆಯ ಗೌರವ ಸಲಹೆಗಾರರು ಕೂಡ ಈ ವೇದಿಕೆಯ ಅಭಿವೃದ್ಧಿಗೆ ಬಹಳಷ್ಟು ಕೆಲಸ ಮಾಡತಕ್ಕಂಥವರು, ಆರ್ಥಿಕವಾದಂಥ ಸಹಾಯವನ್ನು ನೀಡಿ ಈ ವೇದಿಕೆಯನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಎ ಜೆ ಶೇಖರ್ ಅವರ ಪಾತ್ರ ಬಹಳ ಪ್ರಮುಖ ಅಂತ ಹೇಳಿಕೊಂಡು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಬೇರೆಗೆ ಶ್ರೀ ಭಗವಾನ್ ದಾಸ್ ತೊಕ್ಕೋಟು ಮೇರ ಶಾಲು ಬೊಕ್ಕ ಪುರ್ಪದ ಮಾನಾದಿಗಿದ ಉರುಟು ಈ ಕಾರ್ಯಕ್ರಮದ ಮೋಕೆಗೆ ಎತ್ಕೊಂಡೊಂದು ಕೇನೊಂದುಲ್ಲೆ. ಇನ್ನೋರ್ವ ಗೌರವ ಸಲಹೆಗಾರ ಉಪಸ್ಥಿತಿ ಶ್ರೀ ಬಾಬು ಶ್ರೀ ಶಾಸ್ತ್ರಕಿನ್ಯ, ಆಡಳಿತ ಮುಕ್ತೇಶ್ವರರು. ಹಾಗೆ ಶ್ರೀ ದಿನೇಶ್ ಅತ್ತಾವರ, ಮುಕ್ತೇಶ್ವರರು, ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡ್ ಮತ್ತು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು ಕೂಡ ನಮ್ಮ ಈ ವೇದಿಕೆಯ ಒಂದು ಬೆನ್ನೆಲುಬು. ಈ ವೇದಿಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂಥ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟವರು, ಕೊಡ್ತಾ ಇರುವವರು ಶ್ರೀ ದಿನೇಶ್ ಅತ್ತವರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬೇರೆಗೆ ಶ್ರೀ ಜಗದೀಶ್ ಕೆರೆಬೈಲ್ ಮೇರು ಶಾಲು ಬೊಕ್ಕ ಪುರ್ಪದ ಮಾನಾದಿಗಿದ ಉರುಟು ವೇದಿಕೆಗೆ ಸ್ವಾಗತ ಮಲ್ತನೊಡೊಂದು ಕೇನೊಂದುಲ್ಲೆ. ಹಾಗೆ ಗೌರವ ಉಪಸ್ಥಿತಿಯಾಗಿ ಸತೀಶ್ ಕರ್ಕೇರ್ ಬ್ರಹ್ಮಶ್ರೀ ಬಿರ್ಲಾ ವೇದಿಕೆಯ ಕಾರ್ಯಾಧ್ಯಕ್ಷರು, ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು, ಕೊಡುಗೈ ದಾನಿಗಳು, ಕಷ್ಟ ಸುಖಗಳಲ್ಲಿ ಸ್ಪಂದನೆ ಮಾಡತಕ್ಕಂತಹ ಯೋಚನೆ ಇರತಕ್ಕಂಥವರು, ಅದಕ್ಕೋಸ್ಕರ ಯೋಜನೆಯನ್ನು ರೂಪಿಸುವವರು, ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ನೀಡತಕ್ಕಂಥ ಸತೀಶ್ ಕರ್ಕೇರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬೇರೆಗೆ ಶ್ರೀ ರಾಕೇಶ್ ಬೈಪಾಸ್ ಮೇರ್ ಶಾಲು ಬೊಕ್ಕ ಪುರ್ಪದ ಹೊರಟು ಈ ಒಂಜಿ ಕಾರ್ಯಕ್ರಮಕ್ಕೆ ಮುಖ್ಯಡೆ ಎತ್ಕೊಂಡೊಂದು ವಿನಂತಿ ಮಲ್ತೊಂದುಲ್ಲೆ. ಇನ್ನೋರ್ವರ ಗೌರವ ಉಪಸ್ಥಿತಿ ಶ್ರೀ ಜೀವನ್ ಕುಮಾರ್, ಅನೇಕ ವರ್ಷಗಳ ಕಾಲ ಈ ಬ್ರಹ್ಮಶ್ರೀ ಬಿರ್ಲಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು, ಪ್ರಸ್ತುತ ದತ್ತು ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಬೇರೆಗೆ ಶ್ರೀ ಪ್ರವೀಣ್ ನೆರಿಯ ಮೇರು ಶಾಲು ಬೊಕ್ಕ ಪುರ್ಪದ ಹೊರಟು ಈ ಒಂಜಿ ಕಾರ್ಯಕ್ರಮಕ್ಕೆ ಮೋಕೆಡೆ ಎತ್ಕೊಂಡೊಂದು ವಿನಂತಿ ಮಲ್ತೊಂದುಲ್ಲೆ. ಇನ್ನೋರ್ವ ಗೌರವ ಉಪಸ್ಥಿತಿ ಶ್ರೀಮತಿ ಗಂಗಾ ಆನಂದ್, ಅಧ್ಯಕ್ಷರು ಬ್ರಹ್ಮಶ್ರೀ ಮಹಿಳಾ ವೇದಿಕೆ ತೊಕ್ಕೊಟ್ಟು ಕಳೆದ 3 ವರ್ಷಗಳಿಂದ ಈ ಒಂದು ಮಹಿಳಾ ವೇದಿಕೆಯನ್ನು ನಮ್ಮ ಬ್ರಹ್ಮಶ್ರೀ ಬಿರ್ಲಾ ವೇದಿಕೆಯ ಜೊತೆಯಲ್ಲಿ ಒಟ್ಟುಗೂಡಿಸಿಕೊಂಡು ನಾವು ಸಾಗುತ್ತಾ ಇದ್ದೇವೆ. ಕಳೆದ 3 ವರ್ಷದಿಂದ ಬಹಳ ಸಕ್ರಿಯವಾದಂಥ ಅನೇಕ ಕಾರ್ಯಕ್ರಮಗಳು ಕೂಡ ಈ ವೇದಿಕೆಯ ಮೂಲಕ ಅವರು ಮಾಡಿ ತೋರಿಸಿದ್ದಾರೆ. ಅನೇಕ ಮಹಿಳೆಯರನ್ನು ಒಗ್ಗೂಡಿಸುವುದರ ಮೂಲಕ ಬ್ರಹ್ಮಶ್ರೀ ಮಹಿಳಾ ವೇದಿಕೆಗೆ ಒಂದು ಶಕ್ತಿಯನ್ನು ತಂದುಕೊಟ್ಟಂಥ ಇಡೀ ಮಹಿಳಾ ವೇದಿಕೆಗೆ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇನೆ. ಆ ಮೂಲಕ ನಾನು ಅಧ್ಯಕ್ಷರನ್ನು ಸ್ವಾಗತಿಸ್ತಾ ಇದ್ದೇನೆ. ಬೇರೆಗೆ ಶ್ರೀಮತಿ ಜಯಶ್ರೀ ದಿನೇಶ್ ಅತ್ತಾವರ್, ಉಪಾಧ್ಯಕ್ಷರು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ಮೇರು ಶಾಲು ಬೊಕ್ಕ ಪುರ್ಪದ ಹೊರಟು ಅವರೇನು ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಪಡೊಂದು ಕೇನೊಂದುಲ್ಲೆ. ಹಾಗೆ
ವೇದಿಕೆಯ ಮುಂಭಾಗದಲ್ಲಿ ಬಹಳಷ್ಟು ಜನ ಇದ್ದಾರೆ. ನಮ್ಮ HD ಸಾಲಿಯನ್ರಿದ್ದಾರೆ, ಪುರುಷೋತ್ತಮ ಅಂಚನ್ರಿದ್ದಾರೆ, ಮುರಳಿ ಕುಣಾಜಿಯರಿದ್ದಾರೆ, ಹರೀಶ್ ಪೂಜಾರಿ ಅವರಿದ್ದಾರೆ, ಸುಭಾಷ್ ಬೋಲಿಯಾರಿದ್ದಾರೆ, ಶ್ರೀಮಾನ್ ಅಶೋಕ್ ಇದ್ದಾರೆ. ಹಾಗೆ ಅನೇಕ ಜನ ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ನಿಮ್ಮೆಲ್ಲರನ್ನ ಈ ಮೂಲಕ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ನಿಮಗೂ ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂದಿರತಕ್ಕಂಥ ನಮ್ಮ ಎಲ್ಲ ಬಿಲ್ಲ ವೇದಿಕೆಯ ಸರ್ವ ಸದಸ್ಯರಿಗೆ, ಬ್ರಹ್ಮಶ್ರೀ ಮಹಿಳಾ ವೇದಿಕೆಯ ಸರ್ವ ಸದಸ್ಯರುಗಳಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ನಮ್ಮ ದತ್ತು ಸ್ವೀಕಾರದ ವಿದ್ಯಾರ್ಥಿಗಳಿಗೆ, 90 ಮಾರ್ಕ್ಸ್ ಕೊಟ್ಟಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಉಚಿತ ಪುಸ್ತಕಗಳನ್ನು ಸ್ವೀಕಾರ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಪೋಷಕರುಗಳಿಗೆ, ಬಂದಂಥ ಎಲ್ಲ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು. ಆನಂದ್ ಸರ್ ಪುರ್ಪದ ಹೊರಟು ವೇದಿಕೆಗೆ ಸ್ವಾಗತ ಮಲ್ತನೋಡು ವಿನಂತಿ ಮಲ್ತೊಂದುಲ್ಲೆ. ಹಾಗೂ ಮಹತ್ವವನ್ನು ವಿವರಿಸಲು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ KT ಸುವರ್ಣ ಅವರನ್ನು ಆತ್ಮೀಯವಾಗಿ ಮಾತಿನ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಸಮಾರಂಭದ ಆದರಣೀಯ ಉದ್ಘಾಟಕರೇ ಹಾಗೂ ಶೈಕ್ಷಣಿಕ ದತ್ತು ಕಾರ್ಯಕ್ರಮದ ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳೇ, ಸಮಾಜ ಬಂಧುಗಳೇ, ಪ್ರಿಯ ವಿದ್ಯಾರ್ಥಿಗಳೇ, ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಹಾಗೂ ಮಹಿಳಾ ವೇದಿಕೆಯ ಸದಸ್ಯರೇ, ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶಿಕ್ಷಣ, ಸಂಘಟನೆ ಮತ್ತು ಸೇವೆ ಎಂಬ ಮಹಾನ್ ಸಂದೇಶವನ್ನು ಆದರ್ಶವಾಗಿ ಇಟ್ಕೊಂಡು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಜನಮನಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಸಂಸ್ಥೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ರಿಜಿಸ್ಟರ್ ಉಳ್ಳಾಲ ತಾಲೂಕು. 2002ರಲ್ಲಿ ಸ್ಥಾಪನೆಯಾಗಿ ಸತತ 24 ವರ್ಷಗಳಿಂದ ಸಮಾಜದ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ನಿರಂತರ ಸೇವೆ ಸಲ್ಲಿಸಿರುವ ನಮ್ಮ ವೇದಿಕೆ ಇಂದು 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಮಹಿಳಾ ವೇದಿಕೆ ಜಂಟಿ ಆಶ್ರಯದಲ್ಲಿ ಶೈಕ್ಷಣಿಕ ದತ್ತು ಸ್ವೀಕಾರ 2026 ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ. ನಾವು ಪ್ರತಿ ವರ್ಷ ಸುಮಾರು 50 ಮಕ್ಕಳನ್ನು ದತ್ತು ಸ್ವೀಕಾರ ಮಾಡುತ್ತಾ ಬಂದಿರ್ತೇವೆ. ಸಮಾಜದ ಆರ್ಥಿಕ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪುಸ್ತಕ, ಬ್ಯಾಗ್, ಕೊಡೆ, ಸ್ಕೂಲ್ ಫೀಸ್ ಸೇರಿದಂತೆ ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡುವ ಮೂಲಕ ಶಿಕ್ಷಣದ ಬೆಳಕು ಪ್ರತಿಯೊಂದು ಮನೆಗೆ ತಲುಪಬೇಕು ಎಂಬ ನಮ್ಮ ಆಶಯವನ್ನು ಕಾರ್ಯರೂಪಕ್ಕೆ ತರುತ್ತಿದ್ದೇವೆ. ಪ್ರತಿ ವರ್ಷ SLC ಮತ್ತು PUC ಪರೀಕ್ಷೆಗಳಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಮೂಲಕ ಮುಂದಿನ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಇದು ಕೇವಲ ಸನ್ಮಾನ ಕಾರ್ಯಕ್ರಮವಲ್ಲ, ವಿದ್ಯಾರ್ಥಿಗಳ ಕನಸು ಬೆನ್ನೆಲುಬಾಗುವ ಪ್ರಯತ್ನವಾಗಿದೆ. ಇದುವರೆಗೆ ಸುಮಾರು 2000ಕ್ಕೂ ಅಧಿಕ ವಿದ್ಯಾರ್ಥಿಗಳು ನಮ್ಮ ವೇದಿಕೆಯ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದುಕೊಂಡಿರುವುದು ನಮ್ಮ ಸಂಘಟನೆಯ ಸಾಧನೆಯಾಗಿದೆ. ಶಿಕ್ಷಣ ಎಂಬುದು ವ್ಯಕ್ತಿಯ ಬದುಕನ್ನು ಮಾತ್ರವಲ್ಲ, ಸಮಾಜದ ಭವಿಷ್ಯವನ್ನು ರೂಪಿಸುತ್ತದೆ. ಯಾವುದೇ ವಿದ್ಯಾರ್ಥಿ ಆರ್ಥಿಕ ಸಂಕಷ್ಟದಿಂದ ಶಿಕ್ಷಣ ವಂಚಿತರಾಗಬಾರದು ಎಂಬುದು ನಮ್ಮ ವೇದಿಕೆಯ ಪ್ರಮುಖ ಉದ್ದೇಶವಾಗಿದೆ. ವಿದ್ಯಾರ್ಥಿ ವೇತನ, ಶೈಕ್ಷಣಿಕ ನೆರವು, ಮಾರ್ಗದರ್ಶನಗಳ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವ ಕಾರ್ಯವನ್ನು ನಮ್ಮ ಶಿಕ್ಷಣ ಪ್ರೇಮಿ ಸದಸ್ಯರು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದಾರೆ. ನಮ್ಮ ವೇದಿಕೆಯು ಕೇವಲ ಶಿಕ್ಷಣ ಮಾತ್ರ ಸೀಮಿತವಾಗಿಲ್ಲ, ಸಮಾಜದ ಸಂಕಷ್ಟದ ಕ್ಷಣದಲ್ಲಿಯೂ ಮಾನವೀಯತೆ ಕೈಚಾಚುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದೆ. ಮಂಜನಾಳಜಿ ಗುಡ್ಡೆ ಕುಸಿತದ ದುರಂತದಲ್ಲಿ ಸಾವಿಗೀಡಾದ 2 ಪುಟ್ಟ ಕಂದಮಗಳನ್ನು ಹಾಗೂ 2 ಕಾಲುಗಳನ್ನು ಕಳೆದುಕೊಂಡ ತಾಯಿ ಅಶ್ವಿನಿ ಕುಟುಂಬಕ್ಕೆ ರೂಪಾಯಿ 3 ಲಕ್ಷ ಸಹಾಯಧನವನ್ನು ಸಂಗ್ರಹಿಸಿ ನೀಡಿರುತ್ತೇವೆ. ಹಾಗೆ ಅದೆಷ್ಟೋ ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ, ನೆರವು, ಮದುವೆ ಹಾಗೂ ವೈದ್ಯಕೀಯ ಚಿಕಿತ್ಸೆಗೆ ಸಹಾಯಧನ ನೀಡುವುದು ನಮ್ಮ ಸಂಘಟನೆಯ ಸಾಮಾಜಿಕ ಬದ್ಧತೆಯನ್ನು ತೋರಿಸುತ್ತದೆ. ಇದೇ ರೀತಿ ಪ್ರತಿ ವರ್ಷ ಕೋಟಿ ಚೆನ್ನೈಯ ಕ್ರೀಡಾಕೂಟ, ಆಟಿಡೊಂಜಿ ದಿನಾಚರಣೆ ಮೊದಲಾದ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವುದು ಜೊತೆಗೆ ಸಮಾಜದ ಒಗ್ಗಟ್ಟನ್ನು ಬಲಪಡಿಸುವುದು ಕೆಲಸವು ನಡೆಯುತ್ತಿದೆ. ಮಕ್ಕಳ, ಯುವಕರು ಹಾಗೂ ಹಿರಿಯರು ಒಂದಾಗಿ ಬೆರೆತು ಬಾಳುವ ಮನೋಭಾವ ಬೆಳೆಸುವುದು ನಮ್ಮ ಪ್ರಮುಖ ಉದ್ದೇಶವಾಗಿದೆ. ಜೊತೆಗೆ ಪ್ರತಿ ವರ್ಷವೂ ಬ್ರಹ್ಮಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ಹಿರಿಯ ಸಾಧಕರಿಗೆ ಪ್ರದಾನ ಮಾಡುತ್ತಾ ಹಿರಿತನದ ಗೌರವವನ್ನು ವೇದಿಕೆ ಸಲ್ಲಿಸುತ್ತಾ ಬಂದಿದೆ. ಹಾಗೆ
ನಮ್ಮ ಸಂಸ್ಥೆಯ ಸಲಹೆಗಾರ ಹಾಗೂ ಪದಾಧಿಕಾರಿಗಳ ಹಾಗೂ ಸಮಾಜದ ಅನೇಕ ಗಣ್ಯರು ಮತ್ತು ದಾನಿಗಳು ನಮ್ಮ ಕೆಲಸವನ್ನು ಗುರುತಿಸಿ ನಿರಂತರವಾಗಿ ಸಹಕಾರ ನೀಡುತ್ತಿರುವುದು ನಮಗೆ ಮತ್ತಷ್ಟು ಪ್ರೇರಣೆ ಆಗಿದೆ. ಅವರ ಸಹಕಾರವಿಲ್ಲದೆ ಇಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸುವುದು ಸಾಧ್ಯವಾಗುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಎಲ್ಲ ದಾನಿಗಳಿಗೂ, ಸಹಕಾರಿಗಳಿಗೂ, ಸಂಘಟಕರಿಗೂ ಮತ್ತು ಸದಸ್ಯರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಕೃತಜ್ಞತೆ ಸಲ್ಲಿಸುತ್ತೇನೆ. ಇಂದಿನ ವಿದ್ಯಾರ್ಥಿಗಳು ನಾಳಿನ ಆದರ್ಶ ನಾಗರಿಕರಾಗಬೇಕು. ರಾಷ್ಟ್ರಭಕ್ತಿ, ಸಮಾಜ ಸೇವೆ, ಮಾನವೀಯತೆ ಮತ್ತು ನೈತಿಕ ಮೌಲ್ಯವನ್ನು ಅಳವಡಿಸಿಕೊಂಡು ಸಮಾಜದ ಅಮೂಲ್ಯ ಆಸ್ತಿಗಳಾಗಬೇಕು ಎಂಬುದು ನಮ್ಮ ಆಶಯವಾಗಿದೆ. ಕೊನೆಯಲ್ಲಿ ಇಂದಿನ ಈ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಫಲಾನುಭವಿಗಳು, ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯವನ್ನು ಹಾರೈಸುತ್ತೇನೆ. ಧನ್ಯವಾದಗಳು. ಬ್ರಹ್ಮಶ್ರೀ ಬಿಲ್ಲವೇದಿಕೆ ಹಾಗೂ ಮಹಿಳಾ ವೇದಿಕೆ. ದೇಶದ ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ನಂದನ ಬಿತ್ತಿಲ್ ಮೇರು ನಮ್ಮೊಟ್ಟು ಗುಲ್ಲೇರು ಇರೇನು ಈ ಕಾರ್ಯಕ್ರಮಗ ಅತ್ಯಂತ ಮೋಕಿಡ್ ಏರ್ಕೊಳ್ಳೊಂದುಲ್ಲೆ ಅಂಚನೆವರೆಗೆ ಸುರೇಶ್ ಪಾಂಡವರ ಕಲ್ಲು ಮೇರು ಶಾಲು ಬೊಕ್ಕ ಪುರ್ಪದ ಹೊರಟು ವೇದಿಕೆಗೆ ಸ್ವಾಗತ ಮಲ್ಪಡೊಂದು ಕೇನೊಂದುಲ್ಲೆ. ಬಿಲ್ಲವ ವೇದಿಕೆ ನಡತು ಬತ್ತಿನಂಚಿನ ರೀತಿ ಮಲ್ತಿನ ಸಾಧನೆಲು 25 ವರ್ಷ ಒಂದು ಈತು ಪೊರ್ಲುಡು ನಡಪಡುಂದಾಂಡ ಬಹುಶಃ ಆತ ಸುಲಭದ ಪಾತ್ರತ್ ಸುವರ್ಣೇರು ಪಂಡೇರು 2,000 ಮಿತ್ತದ ಜೋಕ್ಲೆಗೆ ಎಂಕ್ಲು ಸಹಾಯಧನ ಅವೇತೋ ಜೋಕ್ಲನ ಒಂಜಿ ಬರವುಗು ನಿರೇಲಾದ ಅಕ್ಲೇನ ಪ್ರೋತ್ಸಾಹ ಮಲ್ತಿನಂಚಿತ್ನ ಒಂಜಿ ಪೆರ್ಮೆದ ಸಂಸ್ಥೆ ಅವು ಒಂದು ಕೇಂಡ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಎಂದು ಪಂಡ್ರೆ ಮಸ್ತ್ ಪೆರ್ಮೆ ಅವೊಂದುಂಡು. ಈ ಒಂಜಿ ಕಾರ್ಯಕ್ರಮದ ಉದ್ಘಾಟನೆನ ನಮ್ಮನ ಶ್ರೀ ತಾರನಾಥ ಪೂಜಾರಿ ಇರುವೈಲ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರ ಮೇರ್ನ ದಿವ್ಯ ಹಸ್ತೊಡು 25ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮದ ಒಂಜಿ ತುಡರ್ ಅರ್ಲಾವ್ನ ಮೂಲಕ ಈ ಒಂಜಿ ಕಾರ್ಯಕ್ರಮಕ್ಕೆ ಚಾಲನೆ ಕೊರಡು. ಬಹುಶಃ ಇನಿ ಲೋಕೊರ್ಮೆ ಪುಗರ್ತೆ ಪಡೆ ನಂಚಿತ್ನ ಶ್ರೀ ತಾರನಾಥ ಪೂಜಾರ್ಲೆ ನಂಚಿತ್ನ ಅವೇತೋ ವ್ಯಕ್ತಿಲು ಈ ಒಂಜಿ ನಮ್ಮ ಸಮಾಜಡು ನಿರ್ಮಾಣ ಆವಡು ಪನ್ಪಿನ ಆಶಯದ ಹೊರಟು ದೀಪ ಪ್ರಜ್ವಲನೆ ಮಲ್ಪುನ ಮೂಲಕ ಈ ಒಂಜಿ ಕಾರ್ಯಕ್ರಮಕ್ಕೆ ಚಾಲನೆ ಕೊರೊಂದುಲ್ಲೇರು. ಅಕ್ಲೊಟ್ಟಿಗೂ ವೇದಿಕೆ ಇಡಿತಿನ ಮಾತ ಗಣ್ಯರ್ಲ ಜೊತೆಯಾವಡೊಂದು ವಿನಂತಿ ಮಲ್ತೊಂದುಲ್ಲೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಇನಿ ಅರ್ಲಾಯಿ ನಂಚಿತ್ನ ಈ ಒಂಜಿ ತುಡರ್ ಖಾಲಿ ಬೊಲ್ಪತ್ ಒಂದು ನಮಡ ಎತ್ತಿನಂಚಿತ್ನ ಅಂಧಕಾರನು ದೂರ ಮಲ್ಪು ನಂಚಿತ್ನ ಜ್ಞಾನದ ಬೊಲ್ಪಾದ್ ಊರೊರ್ಮೆ ಪಸರಡು ಪನ್ಪಿನಂಚಿತ್ನ ಆಶಯ ನಮ್ಮ ಮಾತೆರ್ನವು. ಗುರುಭ್ಯೋ ನಮಃ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಉಳ್ಳಾಲ ತಾಲೂಕು ಈ ಸಂಸ್ಥೆಯ ವತಿಯಿಂದ ಇವತ್ತು ಶೈಕ್ಷಣಿಕ ದತ್ತು ಸ್ವೀಕಾರದ 2026ನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಅಧ್ಯಕ್ಷರು ಆದ ನನ್ನ ಆತ್ಮೀಯ ಮಿತ್ರರಾದ KT ಸುವರ್ಣರವರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮುಖಾಂತರ ಉದ್ಘಾಟಿಸಿದ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ತಾರನಾಥ್ ಪೂಜಾರಿ ಇರುವೈಲ್, ಅಡಿಷನಲ್ ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರ, ಅದೇ ರೀತಿ ನಮ್ಮ ಸಮಾಜದ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಶಾಸಕ ಮುಲ್ಕಿ ಮೂಡಬಿದ್ರೆಯ ಕ್ಷೇತ್ರದ ಚಿರಪರಿಚಿತ ಶಾಸಕರಾದ ಉಮನಾಥ್ ಕೋಟ್ಯಾನ್ರೆ, ಅದೇ ರೀತಿ ಉಪಸ್ಥಿತ AJ ಶೇಖರ್ ಅವರೇ,
ದಿನೇಶ್ ಅತ್ತಾವರ್ರವರೇ, ಚಂದ್ರಶೇಖರ್ ಉಚ್ಚಿಲ್ರವರೇ, KT ಸುವರ್ಣರವರೇ, ಸತೀಶ್ ಕರ್ಕೇರ್ರವರೇ, ಆನಂದ ಅಸೈಗೋಳಿಯವರೇ, ಶ್ರೀಮತಿ ಗಂಗಾ ಆನಂದ್ರವರೇ, ಅದೇ ರೀತಿ ಜೀವನ್ ಕುಮಾರ್ ಅವರೇ, ಚಂದ್ರಶೇಖರ್ ಉಚ್ಚಿಲ್ರವರೇ, ಆನಂದ್ ಮಾಸ್ಟರ್ರವರೇ, ವೇದಿಕೆ ಎದುರು ಬದಿಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಎಲ್ಲ ಹಿರಿಯರೇ, ಅದೇ ರೀತಿ ಆತ್ಮೀಯ ಮಕ್ಕಳೇ, ಅವರ ಹಿರಿಯವರೇ, ಮಾಧ್ಯಮದ ಮಿತ್ರರೇ, 1908ರಂದು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರು ಮಂಗಳೂರಿಗೆ ಪಾದಾರ್ಪಣೆ ಮಾಡಿದರು. 1912ರಲ್ಲಿ ಗುರುವರಿಯರ ದಿವ್ಯ ಹಸ್ತದಿಂದ ಗೋಕರ್ಣನಾಥ ಕ್ಷೇತ್ರ ಸಮಾಜಕ್ಕೆ ಒಪ್ಪಿಸಲಾಯಿತು. ಆ ಸಮಯದ ರಾಜಕೀಯ ಸಾಮಾಜಿಕ ಹಿನ್ನೆಲೆಯಲ್ಲಿ ಬಿಲ್ಲವರಿಗೆ ಆತ್ಮಸ್ಥೈರ್ಯವನ್ನು ಕೊಟ್ಟಂತಹ ಒಂದು ಕಾಲಘಟ್ಟ ಅದು. ಸಾವುಕಾರ ಕೊರಗಪ್ಪರವರ ನೇತೃತ್ವದಲ್ಲಿ ಬಿಲ್ಲವರ ಸಮಾಜದ ಎಲ್ಲ ಹಿರಿಯ ಮುಂದಾಳುಗಳು ಸ್ವಾಮೀಜಿಗಳನ್ನು ಮಂಗಳೂರಿಗೆ ಕರೆತಂದು ಶ್ರೀ ಗೋಕರ್ಣನಾಥ ಕ್ಷೇತ್ರದ ಮುಖಾಂತರ ಸಂಪೂರ್ಣ ಬಿಲ್ಲವ ಸಮಾಜಕ್ಕೆ ಒಂದು ದಾರಿದೀಪವನ್ನು ಕೊಟ್ಟಂತಹ ಸಮಯ ಅದು. 1920ರ ಸುಮಾರಿಗೆ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಂತಹ ಬಿಲ್ಲವ ಸಮಾಜಕ್ಕೆ ಒಂದು ಹಾಸ್ಟೆಲನ್ನು ಮಾಡುವ ಮುಖಾಂತರ, ವಿದ್ಯಾರ್ಥಿ ಭವನವನ್ನು ಮಾಡುವ ಮುಖಾಂತರ ಸೂಟರ್ ಹಾಸ್ಟೆಲ್ನ ಉದ್ಘಾಟನೆಯನ್ನು ನಮ್ಮ ಹಿರಿಯರ ಮುಖಾಂತರ ಈಗ ಇರುವ ಗೋಕರ್ಣನಾಥ ಕಾಲೇಜಿನ ಆವರಣದಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಒಬ್ಬ ವಿದ್ಯಾರ್ಥಿ SSLCಯ ನಂತರ ಅವನು ಓದಬೇಕಾದ್ರೆ ತಾಲೂಕು ವಾರು ಯಾವುದೇ ಕಾಲೇಜುಗಳು ಇರಲಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಮಂಗಳೂರಿಗೆ ಬರಬೇಕಿತ್ತು. ಆವಾಗ ಸಂಟ್ ಎಲೋಷಿಯಸ್ ಕಾಲೇಜ್ ಮತ್ತು ಸರ್ಕಾರಿ ಕಾಲೇಜ್ ಮಂಗಳೂರು, ಇದು 2 ಕಾಲೇಜುಗಳಿದ್ದವು. ಹಾಗಾಗಿ ನಮ್ಮ ಎಲ್ಲ ಬಿಲ್ಲವ ಸಮಾಜದ ವಿದ್ಯಾರ್ಥಿಗಳು ಆ ಸೂಟರ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಜನೆಯನ್ನು ಮಾಡುವ ಮುಖಾಂತರ ಭಾಳ ಕಷ್ಟಪಟ್ಟು ದಿನ ಹೋಗುವಂಥ ಸಮಯ ಅದು. ಅವರು ಅಲ್ಲಿ ವಿದ್ಯಾರ್ಥಿ ಜೀವನವನ್ನು ಮಾಡಿ ಅದೆಷ್ಟೋ ಜನ ತೇರ್ಗಡೆಯಾಗಿ ನಮ್ಮ ಸಮಾಜದ ಮುಖಾಂತರ ಅವರು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಅವರು ಕೈ ಹಾಕಿದರು. ಅದೇ ರೀತಿ ಒಂದು ಸಮಾಜ ಮುಂದೆ ಬರಬೇಕಾದ್ರೆ ಇವತ್ತು ಶೈಕ್ಷಣಿಕವಾಗಿ ನಾವು ಮುಂದೆ ಬರಲೇಬೇಕು. ಭಾಳ ಒಂದು ಹೆಮ್ಮೆಯ ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾವನೆ ಮಾಡಲೇಬೇಕು. ಈ ಬಾರಿಯ SLC ಮತ್ತು PUC ಪರೀಕ್ಷೆಯಲ್ಲಿ ಬಿಲ್ಲವ ಸಮಾಜದ ಒಂದು ವಿದ್ಯಾರ್ಥಿನಿ PUCಯಲ್ಲಿ 100% ಮಾರ್ಕನ್ನು ಪಡೆಯುವ ಮುಖಾಂತರ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸುವ ಮುಖಾಂತರ ಆ ಹೆಣ್ಣುಮಗಳು ನಮ್ಮ ಉಮನಾಥ್ ಕೋಟ್ಯನರ ಕ್ಷೇತ್ರದಿಂದ ಅವಳು ವಿದ್ಯಾರ್ಜನೆಯನ್ನು ಮಾಡುವಂಥ ಆಳ್ವಾಸ್ ಕಾಲೇಜಲ್ಲಿ ವಿದ್ಯಾರ್ಜನೆ ಮಾಡುವಂತಹ ಆ ಮಗು ಇವತ್ತು ಬಿಲ್ಲವ ಸಮಾಜಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾಳೆ ಅಂತ ಹೇಳಿದರೆ ನಮಗೆಲ್ಲ ಬಹಳ ಸಂತೋಷ. ಅದೇ ರೀತಿ ಬಿಲ್ಲವ ಸಮಾಜದ ಮತ್ತೊಂದು ಹುಡುಗ SLCಯಲ್ಲಿ 100% ಮಾರ್ಕನ್ನು ತೆಗೆಯುವ ಮುಖಾಂತರ ಕರ್ನಾಟಕದಲ್ಲಿ ಮೊದಲನೇ ರ್ಯಾಂಕ್ SLCಯಲ್ಲಿ ಪಡೆದಂತಹ ನಮ್ಮದೇ ಸಮಾಜದ ಒಬ್ಬ ವಿದ್ಯಾರ್ಥಿ ಇವತ್ತು ಉಡುಪಿ ಕ್ಷೇತ್ರದಿಂದ ಅವನು ಬಂದಿದ್ದಾನೆ. ಇದು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಯಾಕಂತ ಹೇಳಿದರೆ ನಮ್ಮ ಸಮಾಜವು ಸಹ ಕಷ್ಟಪಟ್ಟರೆ ಬೇರೆ ಸಮಾಜದ ಹಾಗೆ ನಾವು ಮುಂದುವರಿಬಹುದು ಎಂಬುದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇಲ್ಲಿ ವಿದ್ಯಾಕ್ಷೇತ್ರಕ್ಕೆ ಬೇಕಾಗಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಹಿರಿಯರು ಹಾಕ್ಕೊಂಡಿದ್ದಾರೆ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನೀವು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಬರೀ ಮಾರ್ಕ್ ತೆಗೆದರೆ ಸಾಕಾಗೋದು. ನೀವು ಬರೀ ಶೈಕ್ಷಣಿಕವಾಗಿ ಮಾರ್ಕನ್ನು ತೆಗೆದರೆ ಸಾಕಾಗೋದು. ಅದರ ಜೊತೆಗೆ ಸಂಸ್ಕಾರವನ್ನು ಸಹ ನಾವು ಬೆಳೆಸ್ಕೊಂಡು ಹೋಗಬೇಕು. ಇವತ್ತಿನ ಈ ಸಮಾಜದಲ್ಲಿ ಹಿರಿಯರು ಹೇಳುವಂಥ ಬಹಳಷ್ಟು ವಿಷಯಗಳಿವೆ. ಯಾಕಂತ ಹೇಳಿದರೆ ಕಿರಿಯರಿಗೆ ಇವತ್ತು ಮಾರ್ಗದರ್ಶನದ ಬಹಳ ಅಗತ್ಯ ಇದೆ.
ಇವತ್ತು ಸೋಷಿಯಲ್ ಮೀಡಿಯಾದ ಮುಖಾಂತರ ನಮ್ಮ ಮಕ್ಕಳು ಯಾವ ರೀತಿ ಹೋಗಬೇಕು, ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಹೇಳಿದರೆ, ನಾವು ಸಂಪೂರ್ಣವಾಗಿ ಸೋಷಿಯಲ್ ಮೀಡಿಯಾವನ್ನು ಫಾಲೋ ಮಾಡಿದರೆ ನಮ್ಮ ವಿದ್ಯಾರ್ಥಿನಿಯರು ನಾವು ದಾರಿ ತಪ್ಪುವಂತಹ ವಿಷಯಕ್ಕೂ ಹೋಗ್ಬೋದು. ಹಾಗೆ ನಾವು ಎಲ್ಲಿ ಉಪಯೋಗ ಮಾಡಬೇಕು ಅಲ್ಲಿ ನಾವು ಆಂಡ್ರಾಯ್ಡ್ ಮೊಬೈಲನ್ನು ಉಪಯೋಗ ಮಾಡಬೇಕು. ನಾವು ಎಲ್ಲಿ ಉಪಯೋಗ ಮಾಡಬಾರ್ದು ಅಲ್ಲಿ ನಾವು ಅದನ್ನು ಖಂಡಿತವಾಗಿ ಮಾಡಬಾರ್ದು. ಇದರಲ್ಲಿ ಹೆತ್ತವರಿಗೆ ಸಹ ಬಹಳಷ್ಟು ಒಂದು ಸೂಚನೆ ಇದೆ ಅಂತ ಹೇಳಿದರೆ, ನಮ್ಮ ಮಕ್ಕಳು ಅವರು ಬಹಳ ಬಹಳ ಇಂಪಾರ್ಟೆಂಟ್ ನಮಗೆ. ನಮ್ಮ ಮಕ್ಕಳು ಮುಂದೆ ಬಂದರೆ ಮಾತ್ರ ನಮ್ಮ ಮನೆ ಉತ್ತಮ ಆಗ್ತದೆ. ನಮ್ಮ ಮಕ್ಕಳು ಮುಂದುವರೆದಿದ್ದರೆ ನಮ್ಮ ಮನೆ ಸಹ ಹಾಳಾಗ್ತದೆ. ಹಾಗಾಗಿ ನಮ್ಮ ಪ್ರತಿ ಮಕ್ಕಳ ಮಾತಾಪಿತರು ಇದರ ಬಗ್ಗೆ ಭಾಳ ಜಾಗ್ರತೆ ವಹಿಸಬೇಕು. ಅಂಥ ಸಮಯದಲ್ಲಿ ನಾವಿದ್ದೇವೆ, ಅಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಿರುವಾಗ ನಮ್ಮ ಸೋಷಿಯಲ್ ಮೀಡಿಯಾ ಇರಲಿಬಹುದು, ಇನ್ನು ಭಾಳಷ್ಟು ಇವತ್ತಿನ ಯುವಕರು ಯುವತಿಯರು ದಾರಿ ತಪ್ಪುವಂತಹ ಭಾಳಷ್ಟು ಮಾರ್ಗಗಳಿವೆ. ಅದನ್ನೆಲ್ಲ ನಾವು ಭಾಳ ಸೂಕ್ಷ್ಮವಾಗಿ ನಮ್ಮ ಸಮಾಜದ ಮಕ್ಕಳು, ಇತರ ಸಮಾಜದ ಮಕ್ಕಳು ಸಹ ಇದರಲ್ಲಿ ದಾರಿ ತಪ್ಪುವಂತಹ ಕೆಲಸಕ್ಕೆ ನಾವು ಹೋಗಬಾರ್ದು. ನಾವು ಸಮಾಜದ, ನಮ್ಮ ಕುಟುಂಬಸ್ಥರ, ನಮ್ಮ ಮನೆಯ ಗೌರವವನ್ನು ಕಾಪಾಡುವಂತಹ ದೊಡ್ಡ ಜವಾಬ್ದಾರಿ ನಿಮಗೆಲ್ಲ ವಿದ್ಯಾರ್ಥಿನಿಯರಿಗೆ ಇದೆ. ಹಾಗಾಗಿ ಅದನ್ನು ಕಾಪಾಡಿಕೊಳ್ಳಿ. ನೀವು ಉತ್ತಮ ನಾಗರಿಕರಾಗಬೇಕು, ಈ ದೇಶದ ಉತ್ತಮ ಪ್ರಜೆ ಆಗಬೇಕು. ಹಾಗೆ ನೀವು ಶೈಕ್ಷಣಿಕವಾಗಿ ಮುಂದೆ ಬಂದು ಸಮಾಜದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಭಾಗವಹಿಸಬೇಕು. ಈಗ ಈ ಕಾರ್ಯಕ್ರಮದ ಉದ್ಘಾಟಕರು ತಾರನಾಥ್ ಪೂಜಾರಿ ಇರುವೈಲ್, ಇವರು ಶೈಕ್ಷಣಿಕವಾಗಿ ಲಾ ಕಾಲೇಜಲ್ಲಿ ಲಾವನ್ನು ಕಂಪ್ಲೀಟ್ ಮಾಡಿ ಕರ್ನಾಟಕದ ಹೈಕೋರ್ಟಲ್ಲಿ ಒಬ್ಬ ಒಳ್ಳೆಯ ವಕೀಲರಾಗಿ, ಅದೇ ರೀತಿ ಈ ದೇಶದ ಅತ್ಯುನ್ನತ ಕೋರ್ಟ್ ಆದ ಸುಪ್ರೀಂ ಕೋರ್ಟಲ್ಲಿ ಸಹ ಒಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿ ಕೆಲಸ ಮಾಡಿದ ನಂತರ ಅವರನ್ನು ಇವತ್ತು ಕರ್ನಾಟಕ ಸರ್ಕಾರ ಸಹ ಗೌರವದಿಂದ ಅವರನ್ನು ಸೂಚನೆ ಮಾಡಿದ ಪರವಾಗಿ ಇವತ್ತು ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ದಾರೆ. ಇವತ್ತು ಉಮನಾಥ್ ಕೋಟ್ಯಾನ್ರು ಒಬ್ಬ ಶಾಸಕರಾಗಬೇಕಾದ್ರೆ ಅವರು ಅವರ ಪ್ರತಿಭೆಯನ್ನು ಸಾಕಷ್ಟು ತೋರಿಸಿದ ನಂತರ ಅವರು ಇವತ್ತು ಒಬ್ಬ ಜನಪ್ರಿಯ ಶಾಸಕರಾಗಿದ್ದಾರೆ. ಹಾಗಾಗಿ ನಮಗೆಲ್ಲ ಇವತ್ತು ಅಪಾರ್ಚುನಿಟಿ ಇದೆ, ನಮಗೆಲ್ಲರಿಗೂ ಮುಂದುವರಿಲಿಕ್ಕೆ ಭಾಳಷ್ಟು ವಿಷಯಗಳಿಗೆ ದಾರಿಗಳಿವೆ. ಅದನ್ನೆಲ್ಲ ನಾವು ಸದುಪಯೋಗ ಮಾಡಬೇಕು. ಅದೇ ರೀತಿ ಇವತ್ತು ಪಡ್ಕೊಂಡಂತಹ ಅಥವಾ ಪಡೆಯುವಂತಹ ಏನು ದತ್ತು ಸ್ವೀಕಾರದ ಶೈಕ್ಷಣಿಕ ಏನು ಕಾರ್ಯಕ್ರಮ ಇದೆ, ಅದನ್ನು ಪಡೆಯುವ ಮುಖಾಂತರ ಈ ಸಂಸ್ಥೆಗೂ ಸಹ ತಾವುಗಳು ಮುಂದಕ್ಕೂ ಬಂದು ಮುಂದಿನ ಜೀವನದಲ್ಲಿ ಈ ಸಂಸ್ಥೆಗೂ ಸಹ ತಮ್ಮ ಸಹಕಾರವನ್ನು ಕೊಡಬೇಕು. ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಇವತ್ತು KT ಸುವರ್ಣರ ಆಧಿಪತ್ಯದಲ್ಲಿ ಇವತ್ತು ನಡೀತಾ ಇದೆ. ಭಾಳ ಒಳ್ಳೆಯ ಕಾರ್ಯಕ್ರಮ ಆದ್ದರಿಂದ ನಾನು ಈ ಕಾರ್ಯಕ್ರಮಕ್ಕೆ ನಾನು ಬರುವಂತೆ KT ಸುವರ್ಣರು ಹೇಳಿದರು, ಅದಕ್ಕೆ ನಾನು ಒಪ್ಪಿಕೊಂಡೆ. ಹಾಗೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ವೇದಿಕೆ ಎಲ್ಲ ಕಾರ್ಯಕರ್ತರು ಹಾಗೆ ಅದರ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಸಮಾಜದ ಸೇವೆಯ ಮಹತ್ವದ ಹೆಜ್ಜೆಯಾದ ಶೈಕ್ಷಣಿಕ ದತ್ತು ಸ್ವೀಕಾರ ಯೋಜನೆಗೆ ಚಾಲನೆ ನೀಡಲು ನಮ್ಮ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಅವರನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ. ಅವರು ಈ ಯೋಜನೆಗೆ ಚಾಲನೆ ನೀಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕೆಂದು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಜೀವನ್ ತೊಕೋಟ್ ಅವರು ನಡೆಸಿಕೊಡಲಿದ್ದಾರೆ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ರಿಜಿಸ್ಟರ್ಡ್ ತೊಕ್ಕೊಟ್ಟು ಉಳ್ಳಾಲ ಇಂದೆತ್ತ 25ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ಸುರೂತ ವರ್ಷದಿಂಚನೆ ನಮ್ಮ ಬಿಲ್ಲವ ಸಮಾಜದ ಬಡ ಕುಟುಂಬದ ಜೋಕುಲು ವಿದ್ಯಾರ್ಥಿ ವಂಚಿತರಾಯರೆ ಬಲ್ಲಿ ಪನ್ಪಂಚಿನ ಒಂಜಿ ಮಲ್ಲ ಉದ್ದೇಶದಿ ಒಂದು ಬ್ರಹ್ಮಶ್ರೀ ಬಿಲ್ಲ ವೇದಿಕೆ KT ಸುವರ್ಣನ ಸಾರಥ್ಯಡು ಬಕ ಮಾತ ನೆತ್ತ ಪದಾಧಿಕಾರಿನಕ್ಲು ಸದಸ್ಯರನಕ್ಲ ಒಟ್ಟುಗೂಡುವಿಕೆಡು ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ನೆಂಕ್ಲು ಮಂತದ ಈ ವರ್ಷ 25ನೇ ವರ್ಷದ ದತ್ತು ಸ್ವೀಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸುಮಾರು 50 ಜೋಕ್ಲಿಗೆ ಎಂಕ್ಲು ಅಕ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂಚಿನ ಪುಸ್ತಕ, ಸ್ಟೇಷ್ನರಿ, ಬ್ಯಾಗ್, ಕೊಡೆ ಅಂಚನೆ ಅಕ್ಲ ಶಾಲಾ ಫೀಸ್ ಮಾತ ಒಟ್ಟು ಮಂತದ ಆ ಜೋಕ್ಲಿಗೊಂಜಿ ಫಲಾನುಭವಿ ಜೋಕ್ಲಿಗೆ ಎಂಕ್ಲು ಕೊರಲ್ಲ. ದತ್ತು ಸ್ವೀಕಾರದ ಜೋಕುಲು ಏರ್ಪುರ ಉಲ್ಲೇರು ಅಕಲ್ ದಯಾಮಂತದ ತಯಾರಾದ ಪೊಡು ಈ ವರ್ಷದ ಸುರೂತ ವರ್ಷ ಈ ವರ್ಷ ಹೊಸತ್ತ ಐನಂಚಿನ ಜೋಕ್ಲೇನ ಸುರೂಕುಲೆಪ್ಪೆ ಆ ಜೋಕುಲು ದಯಾಮಂತದ ವೇದಿಕೆದ ಮಿತ್ತು ಬತ್ತದ ನಮ್ಮ ಸನ್ಮಾನ್ಯ ಶಾಸಕರಂಚಿನ ಉಮಾನಾಥ್ ಕೋಟ್ಯಾನ್ ಅಂಚನೆ ವೇದಿಕೆ ಡುಪ್ಪುನಂಚಿನ ಮಾತನ್ನು ಒಟ್ಟಿಗೆ ಸೇರಿದ ಈ ಒಂಜಿ ಅಕಲ್ನ ಸಬಲತ್ತನ್ನು ಸ್ವೀಕಾರ ಮನ್ಪೊಡು ಬಂದು ಕೇಳೊಂದಿಲ್ಲ ಆಯ್ತಾ. ಸುರುಕಾದ ಒಂಜಿ ಜೋರ ಐನಂಚಿನ ನಿಖಲ್ ಮಾತೆಲ್ಲ ಒಂಜಿ ಘೋಷಣೆ ಬರೋಡು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಜೋರಾದ
ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ. ಬ್ರಹ್ಮಶ್ರೀ ನಾರಾಯಣ ಗುರುಕುಲದ ಹತ್ರನೇ ನಮ್ಮ ಸಮಾಜ ಈತಿ ಮಿತ್ತು ಬೈದನು. ಶಿಕ್ಷಣದ ಹತ್ರ ಶಿಕ್ಷಣದೊಟ್ಟಿಗೆ ನಮ್ಮ ಸಮಾಜದ ಬೇತೆ ಬೇತೆ ರಂಗದ ಮಿತ್ತು ಬೈದ. ಅದಕ್ಕೋಸ್ಕರ ಜೋಕ್ಲೆಗೆ ಸುರುಕಾದ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಬಗ್ಗೆ ಗೊತ್ತು ಪೋಡು ಅರಣ್ಯ ಯಾಪಲ ನೆನಪು ದಿಯೋಡ ಪಂಚನ ಭಾವನೆ ಒಂಜಿ ಘೋಷಣೆ ಪಾಡ್ರೆ ಏನು ನಿಕ್ಲ ವಿನಂತಿ ಬಂತಿತ್ತ. ಈತ ಸುರುಕಾದ ಸಾಗರಿ KS, ಡಾಕ್ಟರ್ ಆಫ್ ಗಾಯತ್ರಿ ಸದಾಶಿವ ಮೋರ್ಲಾ. ಅಭಿಲೇಖನೆ ಶಶಾಂತ್ ಸನ್ ಆಫ್ ದಾಮೋದರ್ ಪೂಜಾರಿ ಬೋಳಿಯಾರ್. ಯಶ್ವಿತ್ ಸನ್ ಆಫ್ ಚಂದ್ರಶೇಖರ್ ಪೂಜಾರಿ ಬೋಳಿಯಾರ್. ಪ್ರಜ್ನೇಶ್ ಸನ್ ಆಫ್ ಹರಿಣಾಕ್ಷಿ ವಿಶ್ವನಾಥ್. ಲಿಖಿತ್ ಸನ್ ಆಫ್ ಸತ್ಯವತಿ ಕೊಲ್ಯ. ತ್ರಿಷಾ ಡಾಕ್ಟರ್ ಆಫ್ ಶಶಿಕಲಾ ಯಶೋಧರ ಮರ್ಕಮೆ. ಪ್ರೀತಮ್ ಕೆ ಸನ್ ಆಫ್ ಜಲಜಾ ಚಂದ್ರಶೇಖರ್ ಕೊಪ್ಪರಿಗೆ. ಜ್ಞಾನ ಪಿ ಪೂಜಾರಿ ಡಾಕ್ಟರ್ ಆಫ್ ಪ್ರಶಾಂತ್ ಕಂಡ್ರಿತೋಟ. ತನ್ವಿ ಡಾಕ್ಟರ್ ಆಫ್ ದೇವಕಿ ರಾಮ. ವರ್ಷ ಡಾಕ್ಟರ್ ಆಫ್ ಬೇಬಿ ಬಾಲಕೃಷ್ಣ ಮಾಡೂರು. ಮೋಕ್ಷ ದಮಂತದ ಮಾನ್ಯ ಶಾಸಕರ ನೆಂಚಿನ ಉಮಾನಾಥ್ ಕೋಟ್ಯಂಡ್ರು ಈ ವರ್ಷದ 2026 ವರ್ಷದ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಶೈಕ್ಷಣಿಕ ದತ್ತು ಸ್ವೀಕಾರಕ್ಕೆ ಚಾಲನೆ ಕೊರಡು ಬಂದರು ವಿನಂತಿ ಮಂತೊಂದಲ್ಲೇ ಸುರುಕಾದ ಅವೆಲ್ಲಕನೆ ಜೋರ ಏನಂತ ತಾಟಿದೊರಟ್ಟು ಈ ಒಂಜಿ ಚಾಲನೆಗೆ ನಿಖಲು ಮಾತಿಲ್ಲ ಶುಭಾಶಯ ಕೊರಡು. ಸಾಗರಿ, ಶಶಾಂತ್, ಯಶ್ವಿತ್, ಪ್ರಜ್ನೇಶ್, ಲಿಖಿತ್, ತ್ರಿಷಾ, ಪ್ರೀತಮ್, ಜ್ಞಾನ್ ಪಿ ಪೂಜಾರಿ, ತನ್ವಿ, ವರ್ಷ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಕರಿಣ 27 ವರ್ಷದಿಂಚಲ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊರ್ಪಣಂಚಿನ ಕೆಲಸ ನಿರಂತರವಾದ ಮಂತೊಂದು ಬರಪಣಂಚಿನ ಸಂಸ್ಥೆ. ಈ ಸಂಸ್ಥೆದ ಮುಖಾಂತರವಾದ ಇತ್ತನೆ ಪಂಡ್ಲೆಕ್ಕನೆ ಸುಮಾರು ಈ 25 ವರ್ಷ 2,000 ಮಿತ್ ಜೋಕುಲು ನೆತ್ತೊಂಜಿ ಪ್ರಯೋಜನ ದೆತ್ತೊಂದಿರು. ಐತೊಟ್ಟಿಗೆ ಅಕ್ಲ ಶಿಕ್ಷಣದ ಮಲ್ಲ ಉನ್ನತ ವ್ಯಾಸಂಗ ಪೋತಿನಂಚಿನ ಮಸ್ತ್ ಜೋಕುಲು ಲೇರು. ಶಿಕ್ಷಣಕ್ಕೆ ಆರ್ಥಿಕತೆ ಅಡ್ಯಾಯ ಬಲ್ಲಿ ಪನ್ಪನಂಚಿನ ಮಲ್ಲ ದೃಷ್ಟಿಕೋನಡು ಈ ಒಂಜಿ ಕಾರ್ಯಕ್ರಮ ನಮ್ಮ ಮಂತೊಂದು ಬರಂದಿತ್ಲ. ಅವಿಲೆಕ್ಕನೆ ಮೋಕ್ಷ ಡಾಕ್ಟರ್ ಆಫ್ ಸಪ್ನಾ ಕೋನಾಜೆ ದಾಸರಮೂಲೆ. ಯಶ್ವಿತಾ ಡಾಕ್ಟರ್ ಆಫ್ ಸುಜಾತಾ ಕುರ್ನಾಡ್. ಚಿಂತನ ಡಾಕ್ಟರ್ ಆಫ್ ಯುವರಾಜ್ ಪೂಜಾರಿ. ಮನ್ವಿತಾ ಡಾಕ್ಟರ್ ಆಫ್ ಲಕ್ಷ್ಮಣ್ ಪೂಜಾರಿ. ಹರ್ಷಿತ್ ಡಾಕ್ಟರ್ ಆಫ್ ಸುಕಲತಾ ಬೆಲ್ಮಾ. ದಯಮಂತದ ಮೇರೆಗೆ ತಾರನಾಥ್ ಪೂಜಾರಿ ಜನರಲ್ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರ ಬೇರೆ ದಯಮಂತದ ಕೊರಡೊಂದು ವಿನಂತಿ ಮಂತಂದ್ರೆ ಅವೆಲಕನೆ ಜೆನ್ವಿನ್ ಸನ್ ಆಫ್ ವಿದ್ಯಾಶ್ರೀ ಬೆಲ್ಮಾ. ಪಂಚಮಿ ಡಾಕ್ಟರ್ ಆಫ್ ಜನಾರ್ದನ ದೇರ್ಲಕಟ್ಟೆ. ಪ್ರತೀಕ್ಷಾ ಡಾಕ್ಟರ್ ಆಫ್ ಪುಷ್ಪವತಿ ಮಹೇಶ್. ಲಾವ್ಯ ಡಾಕ್ಟರ್ ಆಫ್ ಚಂದ್ರವತಿ ಪಜೀರು. ಅಶ್ವಿತ್ ಸನ್ ಆಫ್ ಹರೀಶ್ ಪಾನೇಲ. ದಯಮಂತದ ಇತ ಶೈಕ್ಷಣಿಕ ದತ್ತು ಸ್ವೀಕಾರ ದೆತ್ತಂಚಿನ ಅಕ್ಲ ಸವಲತ್ತು ದೆತ್ತಂಚಿನ ಜೋಕುಲು ಇತ ತಿಕ್ಕಣು ಬಂದು ಸೀದಾ ಫೈರ್ ಹೆಜ್ಜಿ ದಯಮಂತದ ಈ ಕಾರ್ಯಕ್ರಮದ ಅಕೇರಿ ಮುಟ್ಟಲು ದಯಮಂತ ನಿಖಲು ಉಪ್ಪೋಡು ಬಕ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಎಲ್ಲ ಉಂಡು. ದಯಮಂತ ಲಾಸ್ಟ್ ಮುಟ್ಟಲು ಉಪ್ಪೋಡೊಂದು ವಿನಂತಿ ಬಂತಂದ್ರೆ ನಾನು ದುಂಬಗು ಒರ್ಮನೆ ಕ್ಲಾಸ್ದ ಜೋಕುಲು. ವೈಷ್ಣವಿ ಡಾಕ್ಟರ್ ಆಫ್ ಸುಮಲತಾ ಹರೇಕಳ. ಪ್ರತೀಕ್ಷಾ ಡಾಕ್ಟರ್ ಆಫ್ ಉಷಾ ಜಯಶೀಲ ಪಾವೂರು. ಕಿಶನ್ ಸನ್ ಆಫ್ ಉಮಾವತಿ ಪೊಟ್ಟಳಿಕೆ ಮೊಂಟೆಪದವು. ಅಂಶಿಕಾ ಡಾಕ್ಟರ್ ಆಫ್ ರಾಜೇಶ್ವರಿ ಬಟ್ಟೆಟ್ಕ ಮಂಜನಾಡಿ. ಮಕ್ಕಳೇ ದಯಮಂತದ ನಮ್ಮ ರವಿಶಂಕರ್ ಮಿಜಾರ್ ಮಾಜಿ ಮೂಡದ ಅಧ್ಯಕ್ಷರ ಮೇರೆ ಕೊರಡದ ವಿನಂತಿ ಮಂತಂದಲೆ. ಗ್ರೀಷ್ಮ ಆರ್ ಅಮೀನ್ ಡಾಕ್ಟರ್ ಆಫ್ ಭಾರತಿ ರಾಜೇಶ್ ಬೋಳಿಯಾರ್. ಸಂಕೇತ್ ಸನ್ ಆಫ್ ಸೌಮ್ಯ ಸೇವಂತಿಗುಡ್ಡೆ. ಹೇಮಿಶ್ ಆರ್ ಅಮೀನ್ ಸನ್ ಆಫ್ ಸವಿತಾ ಕಣೀರ್ ತೋಟ. ಮನ್ವಿತ್ ಸನ್ ಆಫ್ ಮೀನಾಕ್ಷಿ ಅರುಣ್ ಸಂಪಿಗೆದಡಿ. ದಿಶಾನ್ ಸನ್ ಆಫ್ ಸುಶೀಲಾ ಯೋಗೀಶ್ ಪಾಣೇಲ ಸೈಟ್. ತನ್ವಿ ಡಾಕ್ಟರ್ ಆಫ್ ರಮೇಶ್ ಕುಂಪಲ ಕುಜುಮಗದ್ದೆ.
ದುಂಬುಗು ನಮ್ಮ ಗೌರವ ಸಲಹೆಗಾರರು ಪುಣಂಚಿನಾರ ಅಂಚಿನ ಉಮಾಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಅದು ಪುಣಂಚಿನ ಎಜೆ ಶೇಖರ್ ದಯಮಂತದ ಆರು ಅರ್ನ ಅಮೃತ ಹಸ್ತಡ್ ಕೊರಳು ವಿನಂತಿ ಮಂತಂದಲ್ಲ ಪಂಚನೇ ತುಂಬಗ ದಿನೇಶ್ ಕೆ ಅತ್ತವರ್ ನಮ್ಮ ಗೌರವ ಸಲಹೆಗಾರಲ್ಲ ಅಂಚನೆ ಉಮಾಮೇಶ್ವರಿ ದೇವಸ್ಥಾನದ ಮುಕ್ತೇಶ್ವರ ಅದು ಅಂಚನೆ ಬೇರೆ ಅರ್ನ ಅಮೃತಸ್ಥಳ ಕೊರಳೊಂದು ವಿನಂತಿ ಮಂತಂದಲೆ ತ್ರಿಷಾ ಡಾಕ್ಟರ್ ಆಫ್ ಗುಲಾಬಿ ಪದ್ಮನಾಭ ನವಗ್ರಾಮ ಜ್ಞಾನ್ ಸನ್ ಆಫ್ ಅನುಷ್ ಗಣೇಶ್ ಅಂಬ್ಲಮಗೂರ್ ನೇಹಾ ಡಾಕ್ಟರ್ ಆಫ್ ಮಮತಾ ಚಂದ್ರಶೇಖರ್ ಪಟ್ಟೊಳಿಕೆ ಚರಿಷ್ಮಾ ಡಾಕ್ಟರ್ ಆಫ್ ಜನಾರ್ದನ ದೇರ್ಲಕಟ್ಟೆ ಪ್ರತೀಕ್ಷಾ ಡಾಕ್ಟರ್ ಆಫ್ ಪ್ರವೀಣ ಬೆಳ್ಮ ಯಶ್ ಸನ್ ಆಫ್ ಉಮೇಶ್ ಮಧುಪಲ್ ಸೈಟ್ ಸುಪ್ರೀತ್ ಸನ್ ಆಫ್ ಸುನೀತಾ ಮಾಡೂರು ತನ್ವಿ ಚಂದ್ರ ಡಾಕ್ಟರ್ ಆಫ್ ಪ್ರಮೀಳಾ ಉಗ್ಗನಬೈಲು ಕನಿಷ್ಕ್ ಸನ್ ಆಫ್ ಜಗದೀಶ್ ಪೂಜಾರಿ ಆಮ್ಲಮಗರು ಮೇಘಶ್ರೀ ಡಾಕ್ಟರ್ ಆಫ್ ಜೀವನ್ ಪೂಜಾರಿ ಆಮ್ಲಮಗರು ಸಾನ್ವಿ ಡಾಕ್ಟರ್ ಆಫ್ ಮಮತಾ ಕುಂಪಲ ನಮ್ಮ ಕುಡಂಜಿ ಗೌರವ ಸಲಹೆಗಾರ ಪುಣಂಚಿನ ಗೆಜ್ಜಗಿರಿ ಕ್ಷೇತ್ರದ ಟ್ರಸ್ಟ್ಲೆ ಅದು ಪುಣಂಚಿನ ಚಂದ್ರಶೇಖರ್ ಉಚ್ಚಿಲ್ ಅರ್ನ ಅಮೃತಸ್ಥಳ ವಿತರಣೆ ಮಾಡ್ಪಡೋದು ವಿನಂತಿ ಮಂತಂದಲೆ ಅಕ್ಷಯ ಸನ್ ಆಫ್ ಚಂದ್ರಶೇಖರ್ ಬಾಳೆಪುಣಿ ರಮ್ಯಾ ಡಾಕ್ಟರ್ ಆಫ್ ಸುಮತಿ ಅಯ್ಯಪ್ಪ ಕೊಲ್ಯ ಲಿಖಿಶಾ ಡಾಕ್ಟರ್ ಆಫ್ ತನುಜಾಕ್ಷಿ ಕನಕ ಮುಗೇರ್ ಅದಿತಿ ಡಾಕ್ಟರ್ ಆಫ್ ಅಮಿತಾ ಪ್ರಕಾಶ್ ಕನಕ ಮುಗೇರ್ ಸುಪ್ರಿಯಾ ಡಾಕ್ಟರ್ ಆಫ್ ಸುಮಿತ್ರಾ ಲಕ್ಷ್ಮಣ್ ಪೂಪಾಡಿಕಲ್ಲು ಲಕ್ಷ ಡಾಕ್ಟರ್ ಆಫ್ ಭಾರತಿ ಸುನಿಲ್ ಕನಕ ಮುಗೇರ್ ರಕ್ಷಿತಾ ಸನ್ ಆಫ್ ರೋಹಿಣಿ ಚಂದ್ರಾಸ್ ಬೋಳಿಯಾರ್ ಹರ್ಷಿತ್ ಸನ್ ಆಫ್ ಸೌಮ್ಯ ಮನೋಜ್ ಕೋನಾಜೆ ಶ್ರೇಯಾ ಡಾಕ್ಟರ್ ಆಫ್ ಮೋಹಿನಿ ಲಕ್ಷ್ಮಣ್ ಬೆಲ್ಮಾ ದಯಮಂತ ನಂದುಂಬದ ನಮ್ಮ ಮಹಿಳಾ ವೇದಿಕೆದ ಅಧ್ಯಕ್ಷರ ಶ್ರೀಮತಿ ಗಂಗಾ ಆನಂದ್ ಬೇರೆ ಅರ್ನ ಅಮೃತಸರ್ ಕೊರೋಣ ವಿನಂತಿ ಬಂತಂದ್ರೆ ದುಂಬುಗು ನಮ್ಮ ಅಧ್ಯಕ್ಷರು ಕೆ ಟಿ ಸುವರ್ಣರ ಅಮೃತಸ್ಥಳ ಕೊರೋಣ ವಿನಂತಿ ಬಂತಂದ್ರೆ ಅವಲಕ್ಕನೆ ನಮ್ಮ ಸತೀಶ್ ಕರ್ಕೇರ ಗೌರವ ಕಾರ್ಯಾಧ್ಯಕ್ಷರು ಸತೀಶ್ ಕರ್ಕೇರನ್ನ ಅಮೃತ ಸ್ಥಳ ಯಾರು ವಿತರಣೆ ವಿನಂತಿ ಬಂತದಲ್ಲ ದುಂಬುಗು ಕೋಶಾಧಿಕಾರಿ ಲಕ್ಷ್ಮಣ್ ಪೂಜಾರಿ ಅರ್ನ ಅಮೃತ ಸ್ಥಳ ಯಾರು ಕೊಡೋದು ವಿನಂತಿ ಬಂತಂದ್ರೆ ಲಕ್ಷ್ಮಣ್ ಪೂಜಾರಿ ಒಂಜಿ ನಮ್ಮ ಉಪಾಧ್ಯಕ್ಷರು ಹರೀಶ್ ಪೂಜಾರಿ ಇರ್ಕೊರು ಹರೀಶ್ ಮುಂಡೋಳಿ ಒಟ್ಟು ಏರಗಲ್ಲ ಬಾಕಿ ಆದುಂಡ ಪೂರ್ಣ ಏರ್ನಾಂಡಲ ದತ್ತು ಸ್ವೀಕಾರಕ್ಕೆ ಪುದರ್ ಕೊಡ್ದು ಪಣಂದ ಎಲ್ಲ ನಯಮಲ್ತದ ನಿಖಲ ವಿದ್ಯೆದ ಜೊತೆಟ್ ಸಂಸ್ಕಾರ ವಿನಯತೆ ಶಿಸ್ತು ಉರೆನ ಅಳವಡಿಸ ಒಂದು ಸಮಾಜಡು ಉನ್ನತ ಸ್ಥಾನನು ಪಡೆಯಲೇ ಪನ್ಪಿನ ಆಶಯ ಎಂಕಲ್ ನಾವು ಜೋರಾಯಿನ ಕೈ ಚಪ್ಪಾಳೆದ ಹೊರಟು ಅಕ್ಲೇನ ಧನ್ಯವಾದ ಕೊರಡು ಬೊಕ್ಕ ಅಭಿನಂದಿಸಾವುಡೊಂದು ವಿನಂತಿ ಮಲ್ತೊಂದುಲ್ಲ. ಒಂಜಿ ಘನ ಹುದ್ದೆನ ಅಲಂಕರಿಸ ಒಂದು
ನಮಕ್ ಮಾತರೆಗಳ ಮಾರ್ಗದರ್ಶಕರಾದಿಪ್ಪು ನಂಚಿತ್ನ ನಮಕ್ ಮಾತರೆಗಳ ಸ್ಫೂರ್ತಿ ಆದಿಪ್ಪು ನಂಚಿತ್ನ ಒಂಜಿ ಪೆರ್ಮೆದ ಒಂಜಿ ವ್ಯಕ್ತಿ ಏರುಂದು ಕೇಂಡ ಅವು ತಾರನಾಥ ಪೂಜಾರಿ ಇರುವೈಲು ಪನ್ಪಿನಂಚಿನ ಒಂಜಿ ಪೆರ್ಮೆದ ತುಳುವಪ್ಪೆ ಮಗೆ ಇನಿ ಕರ್ನಾಟಕ ಸರ್ಕಾರದ ಅಡಿಷನಲ್ ಅಡ್ವೊಕೇಟ್ ಆದ ಒಂಜಿ ಆಯ್ಕೆಯಾದ ಒಂಜಿ ಎಡ್ಡೆ ಹುದ್ದೆನ ಅಲಂಕರಿಸದರು ನಮಕ್ ಮಾತರೆಗಳ ಪೆರ್ಮೆ ನಮ್ಮ ಸಮಾಜದವರಿ ಪೆರ್ಮೆದ ಮಗೆ ಪನ್ಪಿನವು ನಮ್ಮವು ಪೆರ್ಮೆದ ವಿಷಯ ಇನಿ ನಮನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬೊಕ್ಕ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ಈ ವರ್ಷದ ಬ್ರಹ್ಮಶ್ರೀ ಪ್ರಶಸ್ತಿನ ನಮನ ತಾರನಾಥ ಪೂಜಾರಿ ಇರುವೈಲ್ನ ಈ ಮೇರ್ನ ಮಟ್ಟೆಲಿಗೆ ಪಾಡುಡು ಪನ್ಪಿನಂಚಿತ್ನ ಅಂಗಲಾಪು ನಮ್ಮವು ನಮ್ಮ ಮಾತೆಲ್ಲ ನಿಘಂಟು ಮಲ್ತಿಲೆಕನೆ ಇನಿ ತಾರನಾಥ ಪೂಜಾರಿ ಇರುವೈಲ್ ಮೇರ್ ದಯದೀದ ಅಭಿನಂದನಾ ಪೀಠಗೂ ಬರೋಡು ಎಂಕುಲ್ ಕೊರ್ಪಿನಂಚಿತ್ನ ಈ ಅಭಿನಂದನೆನ ಸ್ವೀಕಾರ ಮಲ್ಪಡು ಎಂಕುಲ್ ಕೊರ್ಪಿನವು ಈರ್ನ ಸಾಧನೆಗೆ ಒಂಜಿ ಎಲ್ಯ ಒಂಜಿ ಗುರುತಿಸುವಿಕೆ ಎಂಕಲ್ನ ದಯದೀದ ಈರವೇನು ಸಂತೋಷಡು ಸ್ವೀಕಾರ ಮಲ್ಪಡು ಪನ್ಪಿನ ವಿನಂತಿ ನೀರಿಡ ಮಲ್ತೊಂದು ಅರಿನ ಪರಿಚಯನು ಓದೊಡುಂದು ನಮನ ಶ್ರೀ ಸತೀಶ್ ಕರ್ಕೇರ ಕಾರ್ಯಾಧ್ಯಕ್ಷರು ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ತೊಕ್ಕೋಟು ಉಲ್ಲಾಲ ಬೊಕ ಬ್ರಹ್ಮಶ್ರೀ ಮಹಿಳಾ ವೇದಿಕೆ ತೊಕ್ಕೋಟು ನೆತ್ತ ಜಂಟಿ ಆಶ್ರಯಡು ನಡಪುರಂಚಿನ 25 ವರ್ಷದ ದತ್ತು ಸ್ವೀಕಾರ ಬೊಕ್ಕ ಶೈಕ್ಷಣಿಕ ಬೊಕ್ಕ ಜೋಕುಲ್ನ ಡಿಸ್ಟಿಂಕ್ಷನ್ ಮಾರ್ಕ್ ಬಂದ ಒಂಜಿ 90 ಅಬೋವ್ ಮಾರ್ಕ್ ದಕ್ಲಿಗೆ ನಮ್ಮ ಒಂಜಿ ಸನ್ಮಾನ ಈ ಮಲ್ಲ ಕಾರ್ಯಕ್ರಮಕ್ಕೆ ಕರಿನ ಒಂಜಿ 25 ವರ್ಷ ಇಂಚ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಭಾರಿ ಭಂಗ ಬತ್ತದು ಪಂಡ ಸಮಾಜದ ನಮ್ಮ ಮಸ್ತ್ ಪೂರ ಸಮಾಜದ ನಮ್ಮ ಗ್ರಾಮ ಪೋದು ನಮ್ಮ ಒಂಜಿ 18 ಗ್ರಾಮದ ನಮ್ಮ ಬಿಲ್ಲ ವೇದಿಕೆದ ಪದಾಧಿಕಾರಿಗಳು ಒಟ್ಟು ಸೇರಿದು ನಮ್ಮ ಒಂಜಿ ಸಂಘ ಬಹುಶಃ ನಮ್ಮ ಅಧ್ಯಕ್ಷರಾಯಿನ KT ಸುವರ ನೇತೃತ್ವಡು ಭಾರಿ ಒಂಜಿ ಪುಗಾರ್ತದ ಒಂಜಿ ಸಂಘ ಅಂತ ಮಾಡಿ ನಮ್ಮ ಈ ಏರಿಯಾಡು ತೊಕ್ಕೋಟು ಪರಿಸರಡು ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ನಮ್ಮ ಒಂಜಿ 10 ವರ್ಷದ ಇಂಚ ನಮ್ಮ ಒಂಜಿ ಪ್ರಶಸ್ತಿ ಕೊರ್ಪುನ ಒಂಜಿ ಪದ್ಧತಿ ಬಂತ ಬ್ರಹ್ಮಶ್ರೀ ಪ್ರಶಸ್ತಿ ಬಂಡದು ಈ ವರ್ಷ ಆ ಪ್ರಶಸ್ತಿನ ನಮ್ಮ ಸಮಾಜದ ಒಂಜಿ ಗಣ್ಯ ವ್ಯಕ್ತಿ ತಾರನಾಥ್ ಪೂಜಾರಿ ಇರುವೈಲ್ ಮೇರು ನಮ್ಮ ಒಂಜಿ ಅಡ್ವೊಕೇಟ್ ಮೇರೆಗೆ ನಮ್ಮ ಈ ಸರಿಸಿದ ಬ್ರಹ್ಮಶ್ರೀ ಪ್ರಶಸ್ತಿ ಕೊರೊಂದಿಲ್ಲ ಮೇರೆ ನಾ ಒಂಜಿ ಕಿರು ಪರಿಚಯ ನಿಖಲ ಮುಂದೆ ದೀಪ ಮೂಡಬಿದ್ರೆ ಬಳಿ ಇರುವ ಇರುವೈಲ್ ಎಂಬ ಸ್ಥಳದಲ್ಲಿ ಬಾಬು ಪೂಜಾರಿ ಮತ್ತು ಶ್ರೀಮತಿ ಬುತ್ತು ದಂಪತಿಯವರ ಸುಪುತ್ರರಾಗಿ ಶ್ರೀ ತಾರನಾಥ್ ಪೂಜಾರಿಯವರು ಜನಿಸಿದರು. ತಮ್ಮ ಅಪ್ರತಿಮ ಶೈಕ್ಷಣಿಕ ಸಾಧನೆಯಿಂದ ಜನಮನ ಗೆದ್ದವರು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಷ್ಠೆಯ ಕಾರ್ಯವನ್ನು ಕಂಡು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಹಿರಿಯ ವಕೀಲರಾಗಿ ನಾಮನಿರ್ದೇಶನಗೊಂಡ ತಾವು ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಿಯೋಜಿತ ಸೀನಿಯರ್ ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸಿ ನಿಮ್ಮ ಕಾರ್ಯದಕ್ಷತೆ, ಕಾನೂನು ಪಾಂಡಿತ್ಯ, ನಿಸ್ವಾರ್ಥ ಸೇವೆ ಮತ್ತು ಸಾಮಾಜಿಕ ಕಲಿಕಲೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ದಿನಾಂಕ 10/2/2026 ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿ ರಾಜ್ಯದ ಅತ್ಯುನ್ನತ ಹುದ್ದೆಯಾದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಿರ್ತಾರೆ. ಸಾಧನೆಗೆ ಬಡತನ ಅಡ್ಡಿಯಾಗುವುದಿಲ್ಲ ಎಂಬ ಮಾತಿನಂತೆ ಮೂಡಬಿದ್ರೆಯ ಇರುವಲ್ ತಾಲೂಕಿನ ಗ್ರಾಮದಲ್ಲಿ ಬೆಳೆದು ಬಂದ ತಾವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ನಂತರ ಮಂಗಳೂರು SDM ಕಾಲೇಜಿನಲ್ಲಿ ಕಾನೂನು ಪದವಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ತಾವು ಕೊಡುಗೈ ದಾನಿಯಾಗಿ ಸಮಾಜ ಸೇವೆಯನ್ನು ಕೂಡ ಮಾಡುತ್ತಿದ್ದೀರಿ. ತಮ್ಮ ಹುಟ್ಟೂರಲ್ಲಿ ಬಾಲ್ಯಾವಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಿ ಶಾಲೆಗೆ ಹೊಸ ಕೊಠಡಿಯನ್ನು ನಿರ್ಮಿಸಿಕೊಟ್ಟು ಜನಮೆಚ್ಚುಗೆ ಪಡೆದಿದ್ದೀರಿ. ತಮ್ಮದೇ ಟ್ರಸ್ಟ್ ಮುಖಾಂತರ ಹಲವಾರು ಬಡ ಮಕ್ಕಳಿಗೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದೀರಿ. ಬಿಲ್ಲವ ಸಮಾಜದ ಬಗ್ಗೆ ಅಪಾರ ಗೌರವ ಹೊಂದಿರುವ ತಾವು ಹಲವಾರು ಬಿಲ್ಲವ ಸಂಘಗಳಿಗೆ ಸಹಾಯ ಹಸ್ತ ನೀಡುತ್ತಿದ್ದೀರಿ. ಬೆಂಗಳೂರಿನಲ್ಲಿ ತಮ್ಮದೇ ಆದ ವಕೀಲ ವೃತ್ತಿ ಕಚೇರಿಯನ್ನು ಹೊಂದಿದ್ದು ಸಾವಿರಾರು ಜನರಿಗೆ ನ್ಯಾಯವನ್ನು ನೀಡುತ್ತಿದ್ದೀರಿ.
ನಿಮ್ಮ ಈ ಸೇವೆ ಎಲ್ಲರಿಗೂ ಮಾದರಿಯಾಗಲಿ ಮತ್ತು ಇನ್ನು ಮುಂದಕ್ಕೆ ಕೂಡ ಹೆಚ್ಚಿನ ಸಾಧನೆಯ ಮೂಲಕ ರಾಜ್ಯದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯು ದತ್ತು ಸ್ವೀಕಾರ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸಮರ್ಪಿಸುವ ಗೌರವಾರ್ಪಣೆ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮತ್ತು ಮಹಿಳಾ ವೇದಿಕೆ ತೊಕ್ಕೋಡು ಉಲ್ಲಾಲ. ಬಹುಶಃ ಸಾಧನೆಗೂ ಉಲ ಅಡ್ಡಿ ಆಪುಜಿ ಪನ್ಪುನೇನು ತೋಜಾದು ಕುರ್ನ್ಯಾರು ನಮ್ಮನ ತಾರನಾಥ ಪೂಜಾರಿ ಇರುವೈಲ್ ಇನಿ ನಮ್ಮ ಏತೋ ಜೋಕುಲು ಇನಿ ನಮ್ಮೊಟ್ಟು ಗುಳ್ಳೇರು ಬೇರೆ ಒಂಜಿ ಖಂಡಿತವಾದ ಸ್ಫೂರ್ತಿ ನಮ್ಮಡೈತಿ ನಂಚಿತ್ನ ಒಂಜಿ ಬಡತನ ಓವೇ ಸಾಧನೆಗೆ ಅಡ್ಡಿ ಆವಂದು ಅವೇನು ಒಂಜಿ ಚಾಲೆಂಜ್ ಆದ ಗೆತೊಂದು ಬಹುಶಃ ಸಮಾಜದ ಗೆತೊಂದೇನು ಕೂಡ ಸಮಾಜಕ್ಕೂ ಕೊರ್ಪಿ ನಂಚಿತ್ನ ಕಾರ್ಯನ್ನ ಮಲ್ತೊಂದಿಪ್ಪು ನಾವು ಅವು ಬೆರ್ಮೆದ ವಿಷಯ ಸರ್ ಈರ್ ಎಂಕ್ಲೆಗ ಮಾತರೆಗ್ಲ ಸ್ಫೂರ್ತಿ ಆದುಳ್ಳರು ಇನಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ಡ್ ತೊಕ್ಕೊಟ್ಟು ಬೊಕ್ಕ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ಇರೇನ ಈರ್ ಮಲ್ತಿನಂಚಿತ್ನ ಸಾಧನೆನ ಗುರುತಿಸಾದು ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾರನ ಇರೇನ ಮಟ್ಟೆಲ್ಗ್ ಪಾಡೊಂದುಲ್ಲ ಸೇರ್ದಿನ ಮಾತೆಲ್ಲ ಅರೆಗೂ ಜೋರಾಯಿನ ತಾಟಿದ ಹೊರಟು ಅರೆನ ಅಭಿನಂದನೆ ಮಲ್ಪೊಡು ಬಹುಶಃ ಅರೆ ನಮ ಮಲ್ತಿನಂಚಿತ್ನ ಈ ಒಂಜಿ ಪ್ರಶಸ್ತಿ ಅರೆನ ದುಮ್ಮುದ ಕೆಲಸಗವು ಸ್ಫೂರ್ತಿ ಆದಿಪ್ಪಡು ಬಹುಶಃ ಅರು ಒವ್ವೇ ಪ್ರಶಸ್ತಿನ ಬಯಕದಾರ ಕೆಲಸ ಮಲ್ದಿನಾರತ್ ಆಂಡ ಏಪ ನಮ್ಮ ಬಯಕಂದೆ ನಿಸ್ವಾರ್ಥವಾದ ಸೇವೆ ಮಲ್ಪುವನ ಪ್ರಶಸ್ತಿಲು ತನ್ನಾತೆಗೆ ಬದು ತೋಜುಡು ಪನ್ಪುರೇನ ನಮ್ಮನ ತಾರನಾಥ ಪೂಜಾರ್ಲ ತೋಜಾದು ಕೊಡ್ತೇರು ಈನ ದುಂಬುದ ವೃತ್ತಿ ಬದುಕು ದುಂಬುದ ಜೀವನ ಎಡ್ಡೆಪ್ಪಡು ನಡಪಡು ಇರೇನು ಈರು ಮಲ್ಪುನಂಚಿನ ಕಜ್ಜಡು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ್ನ ಕೃಪೆ ಕೋಟಿ ಚೆರ್ನೆಯರ್ನ ಆಶೀರ್ವಾದ ಸದಾ ಇರನ ಮಟ್ಟೆಲ್ ಸದಾ ಇಪ್ಪಡು ಇರನ ಬೆರಿಸಾಯಾದ ಸದಾ ಇಪ್ಪಡು ಪನ್ಪಿನ ಆಶೆಯನ್ನು ಈ ಸಂದರ್ಭಡು ಪನ್ನೊಂದು ಬೊಕ್ಕರ ಜೋರಾಯಿನ ತಾಟಿದ ಹೊರಟು ಶ್ರೀ ತಾರನಾಥ ಪೂಜಾರಿ ಇರುವೈಲ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರ ಮೇರೆನ ಅತ್ಯಂತ ಗೌರವಪೂರ್ವಕವಾದ ಅಭಿನಂದಿಸೋಲ್ಲ. ಬಹಳ ಅದ್ಭುತವಾದ ಕಾರ್ಯಕ್ರಮ, ಸಮಾಜವನ್ನು ಕಟ್ಟುವಂಥ ಒಂದು ಕಾರ್ಯಕ್ರಮ, ಬಹಳ ಅರ್ಥಪೂರ್ಣ ಮತ್ತು ರಚನಾತ್ಮಕ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಧ್ಯಕ್ಷರಾದಂತಹ ಶ್ರೀ KT ಸುವರ್ಣವರೇ, ಇಲ್ಲಿ ನಮ್ಮ ದತ್ತು ಸ್ವೀಕಾರ ಸಮಾರಂಭವನ್ನು ನಡೆಸಿಕೊಟ್ಟಂತಹ ನಮ್ಮ ನೆಚ್ಚಿನ ಶಾಸಕರಾದಂಥ ಉಮನಾಥ್ ಕೋಟ್ಯಾನ್ರವರೇ, ಇಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವಂತಹ ರವಿಶಂಕರ್ ಮಿಜಾರ್ ಅವರೇ, ಇಲ್ಲಿ ಉಪಸ್ಥಿರುವಂತಹ ಶ್ರೀ AJ ಶೇಖರ್ ಅವರೇ, ದಿನೇಶ್ ಹತ್ತಾರ್ ಅವರೇ, ಚಂದ್ರಶೇಖರ್ ಕುಂಪಲ್ ಅವರೇ, ಸತೀಶ್ ಕರ್ಕೇರ್ ಅವರೇ, ಆನಂದ್ ಕೆ ಅಸೈಗೊಳ್ಳಿ ಅವರೇ, ಜೀವನ್ ಕುಮಾರ್ ಅವರೇ ಮತ್ತು ಶಮಿ ಎಸ್ ಕರ್ಕೇರ್ ಅವರೇ, ಅದೇ ರೀತಿ ಆನಂದ್ ಮಾಸ್ಟರ್ ಅವರೇ, ಈ ಸಭೆಯಲ್ಲಿ ಇರುವಂಥ ನನ್ನ ಮಿತ್ರರಾದ ವಸಂತ್ ಟೀಚರ್ ಕೋಡಿಯವರೇ ಮತ್ತು ಮುಖ್ಯವಾಗಿ ಇಲ್ಲಿ ಭಾಗವಹಿಸಿದಂಥ ನನ್ನ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಇವತ್ತು ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಬಡ ಮಕ್ಕಳಿಗೆ ದತ್ತು ಸ್ವೀಕಾರ ಕಾರ್ಯಕ್ರಮ ನಡೆದಿದೆ. 500ಕ್ಕಿಂತ ಜಾಸ್ತಿ ಮಾರ್ಕ್ಸನ್ನು ತೆಗೆದಂಥ ಮಕ್ಕಳಿಗೆ ಒಂದು ರೀತಿಯ ಗೌರವವನ್ನು ಕೂಡ ಸೂಚಿಸಲಾಗಿದೆ. ಈ ಕಾರ್ಯಕ್ರಮ ನಿಜವಾಗಿ ಹೇಳಬೇಕಂತ ಹೇಳಿದರೆ ನಮ್ಮ ಗುರುಗಳಾದ ಶ್ರೀ ನಾರಾಯಣ ಗುರುಗಳ ವಿಶ್ವಮಾನವ ಸಂದೇಶವನ್ನು ಕಾರ್ಯಗತಗೊಳಿಸುವಂತಹ ಮತ್ತು ಅದಕ್ಕೆ ಪೂರಕವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಪೋಷಕರು, ದತ್ತು ಸ್ವೀಕಾರ ಪಡ್ಕೊಂಡವರು ಪೋಷಕರು, ನಿಜ ಅರ್ಥದಲ್ಲಿ ಹೇಳಬೇಕಂತ ಹೇಳಿದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮಂಥ ಬಡ ಮಕ್ಕಳಿಗೆ ಹೆತ್ತವರಿಗಿಂತಲೂ ಪೋಷಕರು ಬಹಳ ಮುಖ್ಯ, ಪೋಷಕರೇ ಶ್ರೇಷ್ಠ. ಅಂಥ ಒಂದು ದೊಡ್ಡ ಶ್ರೇಷ್ಠ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಮನುಷ್ಯ ಇಡೀ ನಮ್ಮ ಸಮಾಜದಲ್ಲಿ ಜೀವನದಲ್ಲಿ ರಾಷ್ಟ್ರ ಸೇವೆ ಅಂತ ಹೇಳಿದರೆ ಅದು ಮನುಷ್ಯ ಸೇವೆ. ಈ ಮನುಷ್ಯ ಸೇವೆ ನಮ್ಮ ಪ್ರತಿ ಗ್ರಾಮದಲ್ಲಿ ಪ್ರಾರಂಭ ಆಗಬೇಕು. ಇದನ್ನು ನಡೆಸಿಕೊಟ್ಟಂತಹ ಈ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಉಳ್ಳಾಳ ಇವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಇದರ ಅಧ್ಯಕ್ಷರಾದ ಶ್ರೀ KT ಸುವರ್ಣವರು ಒಂದು ಪ್ರೇರಕ ಶಕ್ತಿ ಮತ್ತು
ಮಾದರಿ ವ್ಯಕ್ತಿ. ಇವರ ವ್ಯವಹಾರಗಳಲ್ಲಿ, ಸಮಾಜ ಸೇವೆಯಲ್ಲಿ ಯಾವುದೇ ರೀತಿಯ ವ್ಯವಹಾರ ಲೋಭಗಳಿಲ್ಲ. ಇಂತಹ ಒಂದು ಕಾರ್ಯಕ್ರಮವನ್ನು, ಸೇವೆಯನ್ನು ಅವರು ಮುಂದುವರಿಸ್ಕೊಂಡು ಹೋಗಿ ಸಮಾಜವನ್ನು ಕಟ್ಟುವಂಥ ಒಂದು ದೊಡ್ಡ ಕೆಲಸವನ್ನು ಅವ್ರು ಮಾಡಬೇಕು. ಯಾಕಂತ ಹೇಳಿದರೆ ಸರ್ಕಾರ ಈ ನಿಟ್ಟಿನಲ್ಲಿ ವಿಫಲವಾಗಿದೆ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಸಮಾನತೆ ಇದೆ ಮತ್ತು ಬಡವರಿಗೆ ಮತ್ತು ಶ್ರೀಮಂತರಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ಅಜಗಜಾಂತರ ವ್ಯತ್ಯಾಸವಿದೆ. ಆದ್ದರಿಂದ ನಮ್ಮ ಈ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಈ ಶಿಕ್ಷಣವನ್ನು ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಕೊಡುವ ಮುಖಾಂತರ ನಾವು ದೇಶವನ್ನು ಕಟ್ಟಬೇಕು. ಇಲ್ಲದಿದ್ದರೆ ಇದು ಸಾಧ್ಯವಾಗಿ ಬರುವುದಿಲ್ಲ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಮಕ್ಕಳ ಬಗ್ಗೆ ನನಗೆ ಬಹಳ ನನ್ನ ಹೃದಯಕ್ಕೆ ಮುಟ್ಟುವಂಥ ಒಂದು ವಿಚಾರ. ಮಕ್ಕಳು ಇಲ್ಲಿ ಜಾಸ್ತಿ ಇದ್ದಾರೆ. ಮಕ್ಕಳಿಗೆ ನಾನು ಸ್ವಲ್ಪ ಮಾತನ್ನು ಹೇಳಬೇಕಾಗತ್ತೆ. ನೀವು SSLC ಅಂದರೆ 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಹೆಚ್ಚು ಕಡಿಮೆ ಓದ್ತಿರುವಂಥ ವಿದ್ಯಾರ್ಥಿಗಳು. ಬಹುಶಃ 10ನೇ ತರಗತಿ ಅಂತ ಹೇಳಿದರೆ ಮಕ್ಕಳ ಜೀವನದಲ್ಲಿ, ಅದು ಕೂಡ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಜೀವನದಲ್ಲಿ ಅವರು ಪ್ರಪ್ರಥಮವಾಗಿ ಮೊದಲ ಬಾರಿಗೆ ಅವನ ಜೀವನದ ಬಗ್ಗೆ ಒಂದು ಮಹತ್ತರವಾದ ನಿರ್ಧಾರವನ್ನು ತಗೊಳ್ಳುವಂಥ ಒಂದು ಘಟ್ಟ. ಮುಂದೆ ನಾವು ಯಾವ ರೀತಿಯ ಕೋರ್ಸನ್ನು ಮಾಡಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಅವರಿಗೆ ಬಹಳ ದ್ವಂದ್ವ ಇರ್ತದೆ. ಈ ಸಂದರ್ಭಗಳಲ್ಲಿ ನಮ್ಮ ಪೋಷಕರು ಮತ್ತು ಅವರ ಜೊತೆಗೆ ನಮ್ಮಂಥ ಹಿರಿಯ ನಾಯಕರುಗಳು ಸೇರಿ ಒಳ್ಳೆಯ ಮಾರ್ಗದರ್ಶನ ನೀಡಬೇಕು. ಅವರೊಂದು ಇನ್ಫಾರ್ಮ್ಡ್ ಡಿಸಿಷನ್ ಅನ್ನು ತಗೊಳ್ಳುವಂಥ ಅಗತ್ಯ ಬರ್ತಾ ಇದೆ. ಎರಡನೇದಾಗಿ PUC ಕೂಡ ಒಂದು ಅತ್ಯಂತ ನಿರ್ಣಾಯಕ ಘಟ್ಟ. ಈ PUC ಹಂತದಲ್ಲಿ ನೀವು ಯಾವ ಕೋರ್ಸನ್ನು ತಗೊಳ್ತೀರೋ ಅದು ನಿಮ್ಮ ಜೀವನ ಆಗ್ತಾಯಿದೆ. ಈಗಿನ ಕಾಲದಲ್ಲಿ ನೋಡಿದಿರಿ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀರಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಿಮಗೆ ಯಾವ ರೀತಿಯ ತೊಂದರೆಗಳು ಹೆಚ್ಚಾಗಿ ಆಗೋದಿಲ್ಲ. ಆದರೆ ಇದರಲ್ಲಿ ಜಾಬ್ ಲಾಸ್ ಕೂಡ ಆಗೋದಿಲ್ಲ. ಆದರೆ ಜಾಬ್ಗಳು ರೂಪಾಂತರಗೊಳ್ತದೆ, ಬೇರೆ ಕಡೆ ಹೋಗ್ತದೆ. ಆದ್ದರಿಂದ ಈ ಒಂದು ನಿರ್ಣಾಟಕ ಹಂತದಲ್ಲಿ ನಾವು ಯಾವ ರೀತಿ ನಿರ್ಧಾರವನ್ನು ತಗೋಬೇಕಂತ ಹೇಳಿದರೆ, ನಿಮ್ಮ ಹೃದಯಕ್ಕೆ ಹತ್ತಿರವಾದಂಥದ್ದು ಮತ್ತು ನಿಮ್ಮಲ್ಲಿರುವ ಕೌಶಲ್ಯ ಮತ್ತು ನಿಮ್ಮಲ್ಲಿರುವಂಥ ಅಭಿರುಚಿಗೆ ಜೊತೆಗೆ ನಿಮಗೆ ಸ್ವಲ್ಪ ಆರ್ಥಿಕ ಭದ್ರತೆಯನ್ನು ನೀಡುವಂಥ ಒಂದು ಕೋರ್ಸನ್ನು ನೀವು ತಗೋಬೇಕು. ನನ್ನ ಪ್ರಕಾರ ಇಂಜಿನಿಯರಿಂಗ್ ಕೋರ್ಸ್ ಏನಿದೆ ಅದರಲ್ಲೂ ಮುಖ್ಯವಾಗಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೋರ್ಸ್ ಸ್ವಲ್ಪ ಮಟ್ಟಿಗೆ ಈಗ ಮುಂದಕ್ಕೆ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಆದ್ದರಿಂದ ನೀವು ಹೆಚ್ಚಾಗಿ ಪ್ರೊಫೆಷನಲ್ ಕೋರ್ಸ್ ಬಗ್ಗೆ ಗಮನ ಹರಿಸಬೇಕು. ಮುಖ್ಯವಾಗಿ ಹೆಲ್ತ್ ಸೆಕ್ಟರಲ್ಲಿ ವೈದ್ಯಕೀಯ ಅಥವಾ ಲಾ, ಚಾರ್ಟರ್ಡ್ ಅಕೌಂಟೆನ್ಸಿ ಮುಂತಾದ ಒಳ್ಳೆ ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೀವು ಯಾವುದೇ ಕೋರ್ಸನ್ನು ಕೂಡ ತಗೊಳ್ಳಿ, ಆ ಕೋರ್ಸು ನಿಮ್ಮ ಹೃದಯಕ್ಕೆ ಹತ್ತಿರ ಇರಬೇಕು ಮತ್ತು ನಿಮ್ಮ ಪಾಕೆಟ್ಗೆ ಕೂಡ ಒಳ್ಳೆಯದಾಗಬೇಕು. ಆದ್ದರಿಂದ ಯಾವ ಕೋರ್ಸನ್ನು ನೀವು ಆಯ್ಕೆ ಮಾಡ್ತೀರಿ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ. ಯಾಕಂದರೆ ನನ್ನ ಪ್ರಕಾರ ಈ ಸಂದರ್ಭದಲ್ಲಿ, ಈ ಘಟ್ಟದಲ್ಲಿ ಒಬ್ಬ ವಿದ್ಯಾರ್ಥಿ ನಿಜವಾಗಿ ರೈಟ್ ಡಿಸಿಷನನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ರೈಟ್ ಡಿಸಿಷನ್ ಅಂತ ಹೇಳುವಂಥ ಒಂದು ವಿಚಾರಣೆ ಇಲ್ಲ. ಯಾವುದೇ ನಿರ್ಧಾರವನ್ನು ನೀವು ತಗೊಳ್ಳಿ, ಯಾವುದೇ ನೀವು ಕೋರ್ಸನ್ನು ತಗೊಳ್ಳಿ, ಆ ಕೋರ್ಸು ನಿಜವಾಗಿ ನೀವು ನಿಭಾಯಿಸಿ ನಿಮ್ಮ ನಿರ್ಧಾರ ಸರಿ ಅಂತ ಹೇಳುವಂಥ ಸಾಧನೆಯನ್ನು ಮಾಡಿದರೆ ಎಲ್ಲ ಕೋರ್ಸುಗಳು ಕೂಡ ಒಳ್ಳೆಯ ಕೋರ್ಸ್ಗಳಾಗುತ್ತೆ. ಯಾವುದೇ ಕೋರ್ಸ್ಗಳು ಕೂಡ ಕೆಟ್ಟ ಅಥವಾ ಸಣ್ಣ ಕೋರ್ಸ್ಗಳು ಅಲ್ಲ. ನೀವು ಈ ನಿಟ್ಟಿನಲ್ಲಿ ಕೆಲವು ಶಿಸ್ತು ಪಾಲನೆಗಳನ್ನು ಮಾಡಬೇಕಾಗತ್ತೆ. ಯಾವುದು ಅಂತ ಹೇಳಿದರೆ, ಮುಖ್ಯವಾಗಿ ಈ ಹಂತದಲ್ಲಿ ನಿಮ್ಮ ಮನಸ್ಥಿತಿ, ನೀವು ಅಪ್ರಾಪ್ತ ವಯಸ್ಸಿನ ಮಕ್ಕಳು, ನಿಮಗೆ ಸ್ವಲ್ಪ ಮಟ್ಟಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರ್ತದೆ, ಆ ಕಡೆ ಈ ಕಡೆ ಮೊಬೈಲ್ ಅದು ಇದು ಅಂತ. ಆದರೆ ಯಾವುದೇ ಸಂದರ್ಭದಲ್ಲಿ ಕೂಡ ಮಕ್ಕಳಾದ ನೀವು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಎದುರಿಸುವಂಥ ಸವಾಲುಗಳನ್ನು ಎದುರಿಸುವಂಥ ಒಂದು ಧೈರ್ಯ ಮತ್ತು ಮನೋಪ್ರವೃತ್ತಿ, ಒಂದು ಮನಸ್ಥಿತಿಯನ್ನು ನೀವು ಡೆವಲಪ್ ಮಾಡ್ಕೋಬೇಕು. ಎಲ್ಲ ಸಂದರ್ಭಗಳಲ್ಲೂ ಸೋಲುಗಳನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸುವಂಥ ಒಂದು ಮನೋಭಾವನೆಯನ್ನು ನೀವು ಬೆಳೆಸ್ಕೋಬೇಕು.
ಯಾಕಂತ ಹೇಳಿದರೆ ಜೀವನದಲ್ಲಿ ಎಲ್ಲ ಸಂದರ್ಭಗಳಿಗೆ ಗೆಲುವು ಬರುವುದಿಲ್ಲ, ಸೋಲು ಕೂಡ ಅಷ್ಟೇ ಮುಖ್ಯ. ಸೋಲಿಂದಲೇ ಗೆಲುವು ಬರುವುದು. ಆದ್ದರಿಂದ ನಮಗೆ ಈ ಸೋಲಿಂದ ಬರುವಂಥ ಒಂದು ಅನುಭವನೇ ನಮ್ಮ ಜೀವನದ ಮುಂದಿನ ದೊಡ್ಡ ಸೋಪಾನವಾಗಿ ಪರಿವರ್ತನೆ ಆಗುತ್ತದೆ. ಆದ್ದರಿಂದ ಸೋಲು ಮತ್ತು ಗೆಲುವು, ಅದರ ಜೊತೆಗೆ ತಿರಸ್ಕಾರ, ಅವಮಾನಗಳನ್ನು ಸಮಾನ ಮನಸ್ಥಿತಿಯಲ್ಲಿ ಸ್ವೀಕರಿಸುವಂಥ ಒಂದು ಮನಸ್ಥಿತಿಯನ್ನು ನೀವು ನಿಮ್ಮಲ್ಲಿ ನಿರ್ಮಾಣ ಮಾಡಿಕೊಂಡ್ರೆ ಎಲ್ಲ ವಿಚಾರಗಳು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗ್ತದೆ. ನಾನು ನಿಮಗೆ ನನ್ನ ಅನುಭವದಿಂದ ಹೇಳುವಂಥದ್ದು, ನೀವು ಎಷ್ಟೇ ಮಾರ್ಕ್ಗಳನ್ನು ತೆಗೆದು ಕೂಡ ಈ ಮಾರ್ಕ್ಸ್ಗಳು ಕೆಲವು ಹಂತಗಳಿಗೆ ಮಾತ್ರ ನಿಮ್ಮನ್ನು ಕೊಂಡೊಯ್ಯಬಲ್ಲದು. ಫಾರ್ ಎಕ್ಸಾಂಪಲ್, ನೀವು PUCಯಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗೆದರೆ ನೀಟಲ್ಲಿ ನಿಮಗೆ ಒಳ್ಳೆ ಒಂದು ಪ್ರವೇಶ ಸಿಗ್ಬೋದು. ಆದರೆ ತದನಂತರದಲ್ಲಿ ನಿಮ್ಮ ಆ್ಯಟಿಟ್ಯೂಡ್ ಏನಿದೆ, ನಿಮ್ಮ ಪ್ರವೃತ್ತಿ ಏನಿದೆ, ನಿಮ್ಮ ಎಬಿಲಿಟಿ ಏನಿದೆ, ಅದು ಮುಖ್ಯವಾಗುತ್ತೆ. ನೀವು ಯಾವ ರೀತಿಯ ಮನುಷ್ಯ, ನೀನು ಎಷ್ಟು ರೀತಿಯಲ್ಲಿ ಎಷ್ಟು ಕಷ್ಟಪಟ್ಟು ಕಲಿತೀಯ ಅಂತ ಹೇಳೋದೇ ಮುಖ್ಯ ಬಿಟ್ಟರೆ ಈ ಮಾರ್ಕ್ಗಳು ನಿಮಗೆ ಹೆಚ್ಚು ಮುಖ್ಯವಲ್ಲ. ನಾನು ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಮುಂದಕ್ಕೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಮನೋಪ್ರವೃತ್ತಿಯೇ ನಿಮಗೆ ದೊಡ್ಡ ಒಂದು ವರವಾಗಿ ಪರಿಣಮಿಸ್ತದೆ. ಎರಡನೇದಾಗಿ, ನೀವು ಒಂದು ಕವಿವಾಣಿ ಇದೆ, ನೀನು ಏನಾದರೂ ಆಗು, ನೀನು ಒಳ್ಳೆಯ ಮಾನವನಾಗು ಅಂತ ಹೇಳಿ. ನಿಮಗೆ ಮಾರ್ಕ್ ಕಮ್ಮಿ ಆದರೂ ಪರವಾಗಿಲ್ಲ, ನಿಮ್ಮ ಗುಣದಲ್ಲಿ ಕಮ್ಮಿ ಆಗಬಾರ್ದು. ನೀವು ಈ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ರೂಪುಕೊಳ್ಬೇಕು. ಒಳ್ಳೆ ಒಂದು ಒಳ್ಳೆಯ ಅಭಿರುಚಿ ಉಳ್ಳಂತಹ ಮತ್ತು ಒಂದು ಒಳ್ಳೆಯ ಗುಣವನ್ನು ಉಳ್ಳಂತಹ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ನೀವು ಮೂಡಿ ಬಂದರೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ. ಮನುಷ್ಯತ್ವಕ್ಕಿಂತ ದೊಡ್ಡ ವ್ಯಕ್ತಿತ್ವ ಗುಣ ಯಾವುದು ಕೂಡ ಇಲ್ಲ. ಆದ್ದರಿಂದ ಒಂದು ಸಂವೇದನಶೀಲ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋದು ಬಹಳ ಮುಖ್ಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ವಿದ್ಯಾಭ್ಯಾಸ ಅಂದರೆ ಏನು? ವಿದ್ಯಾಭ್ಯಾಸ ಅಂತ ಹೇಳಿದರೆ ಕೇವಲ ಕಲಿಯುವುದಲ್ಲ, ಕಲಿಯುವ ಜೊತೆಗೆ ಇಟ್ ಈಸ್ ಅಬೌಟ್ ಅನ್ಲರ್ನಿಂಗ್. ಎಷ್ಟೋ ಕೆಟ್ಟ ಅಭ್ಯಾಸಗಳು ನಮ್ಮಲ್ಲಿ ಬಡವರಿಗೆ ಸಣ್ಣ ವಯಸ್ಸಿಂದಲೇ ನಮ್ಮಲ್ಲಿ ರೂಢಿ ಹಾಕ್ಕೊಂಡು ಬಂದಿರ್ತವೆ. ಈ ಕೆಟ್ಟ ಅಭ್ಯಾಸಗಳನ್ನು ಒಂದೊಂದಾಗಿ ಕಮ್ಮಿ ಮಾಡಿಕೊಂಡು ಒಳ್ಳೆಯ ವ್ಯಕ್ತಿಯಾಗಿ ನಾವು ಸಮಾಜದಲ್ಲಿ ಮೂಡಿ ಬರಬೇಕು. ಮೂರನೇದಾಗಿ, ಈಗ ನಾನು ನೋಡ್ತಿರುವ ಹಾಗೆ ನಮ್ಮಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕ ಪ್ರಜ್ಞೆ ಕಮ್ಮಿಯಾಗಿದೆ. ಸೈನ್ಸ್ ವಿದ್ಯಾರ್ಥಿಗಳು, ವಿಜ್ಞಾನ ವಿದ್ಯಾರ್ಥಿಗಳು ಇವತ್ತು ಮೂಢನಂಬಿಕೆಗಳ ದಾಸರಾಗ್ತಾ ಇದ್ದಾರೆ. ಇದು ಭಾರಿ ಶೋಚನೀಯ ಸಂಗತಿ. ನೋಡಿ, ಪ್ರಕೃತಿ ಧರ್ಮಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಪ್ರಕೃತಿಯ ದೇವರು. ನಾವು ಯಾವುದೋ ಒಂದು ಕಾರಣಕ್ಕೆ ಈ ಪುರೋಗತಿಗಾಮಿ ವ್ಯವಸ್ಥೆಯ ದಾಸರಾಗಿ ಮೂಢನಂಬಿಕೆಗಳ ಪಾಲಾಗಿ ನಾವು ನಮ್ಮ ಸಂಪಾದನೆಯ ಹೆಚ್ಚಿನವರು ಮಕ್ಕಳು ಹೆತ್ತವರು 40%ಗಿಂತಲೂ ಜಾಸ್ತಿ ಸಂಪಾದನೆಯನ್ನು ಈ ಮೂಢನಂಬಿಕೆಗಳಿಗೆ ನಾವು ಕೊಂಡೋಗಿ ವ್ಯಯ ಮಾಡ್ತೇವೆ. ಅದರ ಬದಲಿಗೆ ಇದನ್ನು ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ವಿನಿಯೋಗಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ದರೆ, ಮಕ್ಕಳಲ್ಲಿ ನಿಮ್ಮ ಮನಸ್ಸು ಗಟ್ಟಿಯಾಗಿದ್ದರೆ, ನಿಮ್ಮ ಹೃದಯ ವಿಶಾಲವಾಗಿದ್ದರೆ, ನಿಮಗೆ ಯಾವುದೇ ರೀತಿಯಂಥ ತೊಂದರೆಗಳು ಜೀವನದಲ್ಲಿ ಬರುವುದಿಲ್ಲ. ಯಾವುದೇ ರೀತಿಯ ಜ್ಯೋತಿಷ್ಯ, ಯಾವುದೇ ರೀತಿಯ ತಾಯತ, ಯಾವುದೇ ರೀತಿಯ ಹೋಮ ಹವನ ಅಗತ್ಯ ಇಲ್ಲ. ನಾನೇನು ನೀವು ಅದನ್ನು ಮಾಡಬೇಡಿ ಅಂತ ಹೇಳೋದಿಲ್ಲ, ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ನಾವು ನಾರಾಯಣ ಗುರುಗಳ ಅನುಯಾಯಿಗಳಾಗಿರೋದರಿಂದಾಗಿ ನಾವು ಅವರ ಆದರ್ಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಮ್ಮ ಸಮಾಜ ದೊಡ್ಡ ದುರಂತ ಅಂತ ಹೇಳಿದರೆ, ನಾರಾಯಣ ಗುರುಗಳ ತತ್ವಗಳು ನಿಜ ಜೀವನದಲ್ಲಿ ಎಲ್ಲೂ ಕೂಡ ಗೋಚರಿಸ್ತಾ ಇಲ್ಲ. ನಾವು ಸುಮ್ಮನೆ ಎಲ್ಲ ಭಾಷಣದಲ್ಲಿ ಹೇಳ್ತೇವೆ ಬಿಟ್ಟರೆ ನಿಜ ಜೀವನದಲ್ಲಿ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಬಂದರೆ ಮಾತ್ರ ಸಮಾಜದ ಉದ್ಧಾರ ಸಾಧ್ಯ ಆಗ್ತದೆ. ನಾಲ್ಕನೇದಾಗಿ, ನೀವು ಕಷ್ಟಗಳು, ವಿದ್ಯಾರ್ಥಿಗಳಿಗೆ, ಬಡವರಿಗೆ ಕಷ್ಟಗಳು. ನಾನು ನಿಮಗೆ ಹೇಳ್ತೀನಿ, ನನಗಿಂತ ಕಷ್ಟದಲ್ಲಿ ಬಂದವನು ಸಾಧಾರಣ ಮಟ್ಟಿಗೆ ಯಾರೂ ಸಾಧ್ಯವಿಲ್ಲ ಅಂಥೇಳಿ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಹೇಳ್ತೀನಿ, ಕಷ್ಟಗಳಿಗೂ ಕೂಡ ಸಾವಿದೆ. ಎಲ್ಲಿ ನಿಮಗೆ ಕಾಡುವ ಕೈಗಳಿರ್ತವೋ ಅಲ್ಲಿ ನಿಮ್ಮನ್ನು ರಕ್ಷಿಸುವ, ಕಾಪಾಡುವ ಕೈಗಳು ಕೂಡ ಇರ್ತವೆ. ಅಂಥ ಕೈಗಳು ಇಲ್ಲಿ ನೋಡಿ, ಇವತ್ತು ನಮ್ಮ ವೇದಿಕೆ. ನಾವು ಗಟ್ಟಿಯಾಗಿ ದೃಢ ಮನಸ್ಸಿಂದ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದರೆ
ನಮಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಜೀವನದಲ್ಲಿ ಬರೋದಿಲ್ಲ. ಕಷ್ಟಗಳಿಗೆ ಹೆಚ್ಚು ಆಯುಷ್ಯವೇ ಇಲ್ಲ. ನಾನು ನಿಮಗೆ ಮತ್ತೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ನೀವು ರಕ್ತ ಸಂಬಂಧಕ್ಕಿಂತಲೂ ಋಣಾನುಬಂಧ ಬಹಳ ಮುಖ್ಯ. ಇವತ್ತು ನಿಮಗೆ ಏನು ಇವರೆಲ್ಲ ಕೂಡಿ ದೊಡ್ಡ ರೀತಿಯಲ್ಲಿ ಒಂದು ದತ್ತು ಸ್ವೀಕಾರ ಕಾರ್ಯಕ್ರಮ ಮಾಡಿ ನಿಮಗೆ ಸಹಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಮುಂದಕ್ಕೆ ಈ ಸಮಾಜಕ್ಕೆ ನಿಮ್ಮ ಋಣವನ್ನು ನೀವು ಸಂದಾಯ ಮಾಡಲೇಬೇಕು. ಕೆರೆಯ ನೀರು ಕೆರೆಗೆ ಬರಬೇಕು. ಕೃತಜ್ಞತೆಗಿಂತ ದೊಡ್ಡ ವರ್ಚು ಯಾವುದು ಕೂಡ ಇಲ್ಲ. ದತ್ತು ಸ್ವೀಕಾರ ಮಾಡಿದವರು ಮತ್ತು ಮಾಡಿಸ್ಕೊಂಡವರಿಗೆ ನನ್ನೊಂದು ಮನವಿ ಏನಂತ ಹೇಳಿದರೆ, ನೀವು ಇನ್ನೂ ಕೂಡ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು. ಕೇವಲ ಪುಸ್ತಕ ಸ್ವಲ್ಪ ಸಹಾಯಧನ ಕೊಟ್ಟರು ಸಾಕಾಗುವುದಿಲ್ಲ. ಮುಂದಿನ ಹಂತದಲ್ಲಿ ಒಳ್ಳೆಯ ಮಾರ್ಗದರ್ಶನ ಕೂಡ ಅವರಿಗೆ ಕೊಡಬೇಕು ಅಂತ ಹೇಳಿ ನಾನು ನಿಮಗೆ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಮುಖ್ಯವಾಗಿ ವಿದ್ಯಾರ್ಥಿಗಳು ಪ್ರಾಮಾಣಿಕ ಬದುಕನ್ನು ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಾಮಾಣಿಕತೆ ನಿಮ್ಮ ಪ್ರಾರ್ಥನೆ ಆಗಬೇಕು. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ನೀವು ಮೂಡಿ ಬಂದರೆ ನಿಮ್ಮ ರೆಪ್ಯುಟೇಷನ್ ಈಸ್ ಯುವರ್ ವೆಲ್ತ್. ಯುವರ್ ರೆಪ್ಯುಟೇಷನ್ ಈಸ್ ಯುವರ್ ವೆಲ್ತ್. ಆಮೇಲೆ ನಿಮಗೆ ಪ್ರಾಮಾಣಿಕೆಗಿಂತ ದೊಡ್ಡ ಆಭರಣ ಯಾವುದು ಕೂಡ ಇಲ್ಲ. ಆದ್ದರಿಂದ ಮುಂದಕ್ಕೆ ಒಂದು ಪ್ರಾಮಾಣಿಕ ದಕ್ಷ ಬಿಲ್ಲವ ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕು. ಈಗಾಗಲೇ ನೀವು ನೋಡಿದಂತೆ ನನಗೆ ಬಹಳ ಖುಷಿಯಾದಂಥ ಒಂದು ವಿಚಾರ ಅಂತ ಹೇಳಿದರೆ, PUC ಮತ್ತು SSLCಯಲ್ಲಿ ಇವತ್ತು ನಮ್ಮ ಜನಾಂಗದ ವಿದ್ಯಾರ್ಥಿಗಳು ಇಡೀ ಕರ್ನಾಟಕದಲ್ಲಿ ಪ್ರಥಮ ರ್ಯಾಂಕನ್ನು ಗಳಿಸಿರುವಂಥದ್ದು ನಮಗೆಲ್ಲರಿಗೂ ಒಂದು ಸ್ಫೂರ್ತಿಯ ವಿಚಾರ. ಅದರಂತೆಯೇ ಅವರ ಒಂದು ಸಾಧನೆಯಿಂದ ನೀವು ಸ್ಫೂರ್ತಿ ಪಡ್ಕೋಬೇಕು. ನೀವು ಯಾರು ಕೂಡ ಬಡವರು, ಯಾರಿಗೂ ಕಮ್ಮಿ ಇಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ KT ಸುವರ್ಣ ಮತ್ತು ಅವರ ಬಳಗದವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ವಿರಮಿಸ್ತಿದ್ದೇನೆ. ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲ ಘಟಕ ನೆತ್ತ 25ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮದ ವೇದಿಕೆಡೆ ಕರ್ನಾಟಕ ಸರ್ಕಾರದ ಶಾಸಕರು ಉಮಾನಾಥ ಕೋಟ್ಯಾನ್ರೆ, ಅಡ್ವೊಕೇಟ್ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಯ್ನಂಚಿನ ತಾರನಾಥ್ ಪೂಜಾರ್ರೆ, ಮೂಡದ ಮಾಜಿ ಅಧ್ಯಕ್ಷರು ಮಿತ್ರರು ರವಿಶಂಕರ್ ಮಿಜಾರ್ರೆ, ವೇದಿಕೆಡೆ ಉಪನಂಚಿನ ಮಾತ ಗಣ್ಯರೇ, ಅಧ್ಯಕ್ಷರೇ, ಪದಾಧಿಕಾರನಕಲೆ ಮೂಲ ಸೇರ್ತಿನಂಚಿನ ಮಾತ ಸಮಾಜದ ಬಂಧುಲೆ, ಬಾರಿ ಅರ್ಥಪೂರ್ಣ ಕಾರ್ಯಕ್ರಮದ ನಮ್ಮ ಮಾತ ಭಾಗವಹಿಸಿದ ಕರಿನ 2023 ಆ ಪೊರ್ತುಡು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಡು ಒಂಜಾತ್ ಸಮಾಜದ ಬಂಧುಲು ಶೈಕ್ಷಣಿಕವಾದ ಬಾರಿ ಪಿರ ಬೂರ್ದನಂಚಿನ ಸಂದರ್ಭಡು KT ಸುವರ್ಣರು ಬೊಕ್ಕ ಆನಂದ ಮಾಸ್ಟರ್ ಲಕ್ಷ್ಮಣರು ಒಂಜಾತ್ ಪ್ರಮುಖರು ಸೇರೊಂದು ಸಮಾಜದ ಬಗೆಟ್ ಬಾರಿ ಚಿಂತನೆ ಮಲ್ತೊಂದು ನಾರಾಯಣ ಗುರುಕುಲ್ನ ಸಂದೇಶ ದಾದೊಂಡ ಶಿಕ್ಷಣದಿಂದ ಬಲಯುತರಾಗಿರಿ, ಸಂಘಟನೆಯಿಂದ ಜಾಗೃತರಾಗಿರಿಂದ ಪನ್ಪನ ಆ ದಾದ ಸಿದ್ಧಾಂತ ಸಂದೇಶ ಉಂಡ ಐನ್ ಅನುಷ್ಠಾನ ಮಲ್ಪನೆಗೆ ಬಾರಿ ಪ್ರಯತ್ನ ಮಲ್ತೊಂದು ಸಮಾಜದ ಕಟ್ಟ ಕಡೆಡು ಉಪನಂಚಿನ ಜನಕುಲಿಗೆಲ್ಲ ಆರ್ಥಿಕವಾದ ಬಲಾಢ್ಯರ ಆವಡುಂದಾಂಡ ಶಿಕ್ಷಣ ಕೊರಡುಂದು ಪನ್ಪನ ಚಿಂತನೆಯನ್ನು ನಾರಾಯಣ ಗುರುಕುಲ್ನ ದಾದ ಆ ಚಿಂತನೆ ಉಂಡ ಐನ್ ಅನುಷ್ಠಾನ ಮಲ್ಪನೆಗೆ ಬಾರಿ ಪ್ರಯತ್ನ ಮಲ್ತಿರಂದು ಪನಿಯರ ಬಾರಿ ಸಂತೋಷ ಆವಂದುಂಡು. ಅಂಚಾದು ಆ ಪೊರ್ತುಡು ಒಂಜಾತ್ ಭಾರಿ ಆರ್ಥಿಕವಾಯಿನ ಹಿಂದುಳಿದಂಚಿನ ಜೋಕುಲು ಶಿಕ್ಷಣಡು ಅರ್ಧಡು ಮೊಟಕಾಪುನಂಚಿನ ಆ ಸಂದರ್ಭಡು ಅಕ್ಲನ ಆರ್ಥಿಕವಾದ ದುರ್ಬಲರಿತನಂಚಿನ ಆ ಒಂಜಿ ಏರು ಜೋಕುಲುಲ್ಲೆರ ಅಕ್ಲ ಇಲ್ಲಡೆ ಸಂಪರ್ಕ ಮಲ್ಪನ ಮುಖಾಂತರ ಆರ್ಥಿಕವಾದ ಸಮಸ್ಯೆ ಉಪ್ಪನಕ್ಲಿನ ದತ್ತು ಸ್ವೀಕಾರ ಕೊರುಪನಂಚಿನ ಕಾರ್ಯಕ್ರಮ ಮಲ್ತೊಂದು ಅಕ್ಲನ ಪೂರ್ಣ ಪ್ರಮಾಣದ ಖರ್ಚು ವೆಚ್ಚನ ಕೊರೆದು ಆ ಶಿಕ್ಷಣಗೂ ಉತ್ತೇಜ ಕೊರ್ತನಂಚಿನ ಸಂದರ್ಭ ಬಾರಿ ಅರ್ಥಪೂರ್ಣ ಕಾರ್ಯಕ್ರಮ. ಐದು ಬಕ್ಕ
ಇನಿ ನಿರಂತರವಾದ ಆರ್ಥಿಕವಾದ ಬೇತೆ ಬೇತೆ ಮದಿಮೆ ಉಪ್ಪಡು ಬೇತೆ ಬೇತೆ ಸಮಸ್ಯೆ ಉಪ್ಪನಂಚಿನ ಸಂದರ್ಭಡು ಇನಿ ಅಕ್ಲಿನ ಗುರುತಿಸದ ಸಹಕಾರ ಕೊರಪನಂಚಿನ ಒಂಜಿ ಸಂಘ ಅಂತ ಪಂಡ ಉಳ್ಳಾಲದ ಬಿಲ್ಲವ ವೇದಿಕೆ ಅಂತ ಬಂದರೆ ಭಾರಿ ಸಂತೋಷ ಒಂದುಂಡು ಇನಿ ನಮ್ಮ ಉಮನಾಥ ಕೋಟೆ ಅಂದರೆ ಆ ಬ್ಯುಸಿ ಶೆಡ್ಯೂಲ್ ಇತ್ತನಲ್ಲ ಆರ್ನ ಬೇತೆ ಆತ ಕಾರ್ಯಕ್ರಮಗೆ ಬಿಡ್ದು ಬರೀಕದಿದ್ದು ಇನಿ ನಮ್ಮ ಕಾರ್ಯಕ್ರಮಕ್ಕೆ ಬೈದೇರಿ ಅಂಚನೆ ಎಕಡೆ ನಮ್ಮ ಅಡ್ವೊಕೇಟ್ ಜನರಲ್ ಆಯ್ನಂಚಿನ ತಾರನಾಥ್ ಪೂಜಾರ್ಲು ಪಂಡೇರು ನಮ್ಮ ಜೋಕುಲು ಶಿಕ್ಷಣನ ಆಯ್ಕೆ ಮಲ್ಪಡ್ದಾಂಡ ಆರ್ಥಿಕವಾದ ದಾದಾಂಡ್ಲ ಒಂಜಿ ಗಳಿಸುನಂಚಿನ ಒಂಜಿ ಶಿಕ್ಷಣನ ದೆತೊನ್ನ ಮುಖಾಂತರ ಆ ಒಂಜಿ ನಮ್ಮ ಏರು ವಿದ್ಯಾರ್ಥಿನ ಕುಲೆಗೆ ಅಡುಗೆ ಪೊರ್ಲದ ಒಂಜಿ ಮಾರ್ಗದರ್ಶನ ಕೊರಪನ ಮುಖಾಂತರ ಶಿಕ್ಷಣಡೆ ನಮ್ಮ ಬಾರಿ ದುಂಬುಪೋದು ಆರ್ಥಿಕವಾಯಿನ ಸಂಪನ್ಮೂಲನ ಕ್ರೋಢೀಕರಣ ಮಲ್ಪಡೋದು ಪಂಪಿನ ಒಂಜಿ ಭಾರಿ ಎಡ್ಡೆ ಪೊರ್ಲುದ ಪಾತೆರ ಪಂತೇರು ಆರು ಒಂಜಿ ಕಾಲಡೆ ಭಾರಿ ಆರ್ಥಿಕವಾದ ಪಿರ ಇತ್ತನಂಚಿನ ಸಂದರ್ಭಡು ಭಾರಿ ಕಠಿಣ ಪರಿಶ್ರಮಡು ಇನ್ನು ದುಂಬತ್ತದು ಕರ್ನಾಟಕ ಹೈಕೋರ್ಟ್ದ ಅಡ್ವೊಕೇಟ್ ಜನರಲ್ ಆದ ಇನಿ ಕೆಲಸ ಆರೆಗೊಂಜಿ ಆ ಜವಾಬ್ದಾರಿತಿಗೆ ನಾವು ನಮ್ಮ ಸಮಾಜಕ್ಕೆ ಸಂದರಂಚಿನ ಗೌರವ ಅಂದು ಪನ್ನೀರೆ ಭಾರಿ ಸಂತೋಷ ಒಂದುಂಡು ಅಂಚನೆ ಉಮನಾಥ ಕೋಟೆ ಅಲ್ಲ ನಮ್ಮ ಬಂಟ್ವಾಳದ ಹಬಾಗಡು ತಾಲೂಕ್ ಪಂಚಾಯತ್ದ ಸದಸ್ಯರಾದ ಒಂಜಾತ್ ಸಂಘಟನಾತ್ಮಕವಾದ ಭಾವನಾತ್ಮಕವಾದ ಜನಕುಲ್ಲ ಪ್ರೀತಿನ ಗೆಂದದು ಇನಿ ಕರ್ನಾಟಕದ ವಿಧಾನಸಭೆಗೆ ಶಾಸಕರಾದ ಆಯ್ಕೆ ಹೊಡೆದಾಂಡ ಆರ್ನ ಕಠಿಣವಾಯಿನ ಒಂಜಿ ಪರಿಶ್ರಮ ಅಂಚಾದ ಆರು ಆಯ್ಕೆ ಆದ ಮಸ್ತ್ ಸಮಾಜದ ಉಪ್ಪಡು ಬೇತೆ ಬೇತೆ ಸಮಾಜದಕ್ಕೆಲ್ಲ ಗುರುತಿಸಮನಂಚಿನ ಕೆಲಸ ಮಲ್ಪೆರಗಿ ಅಂಚಿನ ಒಂಜಿ ಅವಕಾಶ ಆತಂಡ್ರಿ ಒವೇ ಒಂಜಿ ಅವಕಾಶ ನಂಕತಿ ಕೊಡ್ದಾಂಡ ಐಕ್ ಪೂರಕವಾಯಿನ ಒಂಜಿ ವ್ಯವಸ್ಥೆಯಿಂದ ಪಂಡ ಶಿಕ್ಷಣ ಆ ಶಿಕ್ಷಣ ಇತ್ತಂದಾಂಡ ಖಂಡಿತವಾದ್ರೆ ನಂಗೆ ಆರ್ಥಿಕವಾದ ಒಂಜಿ ಸಂಪನ್ಮೂಲ ಕ್ರೋಢೀಕರಣವರೆಗೆ ಸಾಧ್ಯ ಉಂಡು ಪಂಪಿನ ಮಾತೇರನು ಈ ಸಂದರ್ಭಡು ಪನೊಂದು ಇನಿ ಈ ಒಂಜಿ ಸಂಘಟನೆ ನನಾತೆ ಅಭೂತಪೂರ್ವವಾದ ಕೆಲಸ ಮಲ್ಪನಂಚಿನ ಆ ಒಂಜಿ ಶಕ್ತಿನ ಆ ನಾರಾಯಣ ಗುರುಕುಲ್ ನಂಗೆ ಮಾತ ಕೊರಡಿಂದ ಈ ಸಂದರ್ಭಡು ಪನೊಂದು ಅವಕಾಶಕ್ಕಾದ ಒಂದನ್ನು ಸಲ್ಲಿಸೋದನ್ನು ಪಾತ್ರ ಅಂತ ಜೈ ಹಿಂದ್ ಜೈ ಭಾರತ್. ನೆತ್ತಿನ ಜೋಕುಲ್ದ ಇದಿದ್ದು ಆಯ್ನತ ಬೇಗ ವೇದಿಕೆ ಬತ್ತದು ನಮ್ಮ ಮಲ್ಪು ನಂಚಿತ್ತ ಈ ಒಂಜಿ ಸನ್ಮಾನನು ಸ್ವೀಕಾರ ಮಲ್ಪಡು ವಿನಂತಿ ಮಲ್ತೊಂದುಲ್ಲ. ಬಂಧುಗಳೇ, 2025-26 ಸಾಲಿನ ಶೈಕ್ಷಣಿಕ ದತ್ತು ಸ್ವೀಕಾರದ ಸಭಾ ವೇದಿಕೆಯಲ್ಲಿದ್ದೇವೆ. ಬಂಧುಗಳೇ, ಈ ವರ್ಷದ 2025-26 ಸಾಲಿನಲ್ಲಿ SSLC ಹಾಗೂ PSUಯಲ್ಲಿ 90%ಕ್ಕಿಂತ ಅಧಿಕ ಅಂಕ ಪಡೆದಂಥ ವಿದ್ಯಾರ್ಥಿನಿಯರನ್ನು ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಹಾಗೂ ಮಹಿಳಾ ವೇದಿಕೆಯ ವತಿಯಿಂದ ಅವರನ್ನೊಂದು ಅಭಿನಂದಿಸುವ ಅತ್ಯಂತ ಗೌರವದ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾವು ಇವತ್ತು ಕೇವಲ ನಿಮ್ಮನ್ನು ಈ ಒಂದು ಸಭಾ ವೇದಿಕೆಯಲ್ಲಿ ನಿಮ್ಮ ಸಾಧನೆಗೆ ಒಂದು ಗೌರವಪೂರ್ಣ ಹಾಗೂ ನಿಮ್ಮ ಸಾಧನೆಗೆ ಒಂದು ದೊಡ್ಡ ಸೆಲ್ಯೂಟ್ ಕೊಡುವಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಬಂಧುಗಳೇ, ವಿದ್ಯಾರ್ಥಿನಿಯರು ಆದಷ್ಟು ಬೇಗನೆ ಈ ಒಂದು ವೇದಿಕೆ ಬಂದು ತಮ್ಮ ಅಭಿನಂದನೆ ಸ್ವೀಕರಿಸಬೇಕಾದ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ PUCಯಲ್ಲಿ PS ಆಯುಷ್ 98.33 ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿ. ಹಾಗೆ ಜಸ್ವಿನ್ N ಸಾಲಿಯನ್ 96.5%, ಆದಿತ್ 96.3%, ಶ್ರಾವ್ಯ H ಮುಂಡೋಳಿ 95.5%, ಖುಷಿ SM 95.83. ಹಾಗೆ ಇವರನ್ನು ಈ ಒಂದು ವೇದಿಕೆಯಲ್ಲಿರುವಂಥ ಗಣ್ಯ ಅತಿಥಿಗಳು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಾಧನೆ ಮಲ್ದಿನಂಚಿತ್ನ ಈ ಜೋಕ್ಲೆಗ್ ಜೋರಾಯಿನ ತಾಟಿದ ಉರುಟು ಹಾಕ್ಲಿನ ಆಶೀರ್ವಾದ ಪೂರ್ವಕ ಚಪ್ಪಾಳೆದ ಉರುಟು ಹಾಕ್ಲಿನ ಅಭಿನಂದಿಸಾಗ ಅಂದು ವಿನಂತಿ ಮಲ್ತೊಂದುಲ್ಲ. ನಿಕ್ಲಿನ ಶೈಕ್ಷಣಿಕ ಬದುಕು ನನಾತ್ ಗಟ್ಟಿಯಾವಡು ಒಂದು ನಿಕುಲ್ದೀತಿ ನಂಚಿತ್ನ ಪ್ರಾರಂಭದ ಹೆಜ್ಜೆ ಆಯತೆ ನನಾತ್ ಸಾಧನೆ ನಿಕ್ಲ ಜೀವನಡು ಮೂಡ್ದು ಬರಡು ಅವೇನು ಮಲ್ಪು ನಂಚಿತ್ನ ಶಕ್ತಿನ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ್ ಬೊಕ್ಕ ನಮ್ಮ ನಂಬಿ ನಂಚಿತ್ನ ಮಾತ ದೈವದೇವರ್ನ ಅನುಗ್ರಹ ನಮನ ಬೆರಿಬಲಾದಿಪ್ಪಡು ಪನ್ಪಿನ ಆಶಯನ ಈ ಸಂದರ್ಭಡು
ಪನೊಂದು ಮಲ್ತಿನ ಈ ಗೌರವದ ನೆನಪು ನಿಖಿಲ ಜೀವನಡು ಸದಾ ಇಪ್ಪಡು ಪನ್ಪಿನ ಆಶಯನು ಈ ಸಂದರ್ಭಡು ಪನೊಂದು ಬೊಕ್ಕರ ಜೋರಾಯಿನ ತಾಟಿದ ಹೊರಟು ಜೋಕ್ಲಿನ ಅಭಿನಂದಿಸಾಗ. ಪ್ರೀತೇಶ್ 95.73, ಅಜಿತ್ ಸನ್ನವ್ ಸುರೇಶ್ 94%, ಶೋಭಿತಾ ಜೆ 93.3, ವಿಶ್ಮಿತಾ 93.16, ಸಿಂಚನಾ ಡಿ ಸುವರ್ಣ 93.16. ಐಟಿಯರ್ ಬತ್ತಿಜೀರಿ ಅಜಿತ್, ಶೋಭಿತಾ ಜೆ, ವಿಶ್ಮಿತಾ, ಸಿಂಚನ ಡಿ ಸುವರ್ಣ, ಮನ್ಸಿ ಕೆ ಕರ್ಕೇರ, ಆರಿಚೇರ, ಮಾನ್ಯ ಮಿಸ್ ಮಾನ್ಯ, ಹಾಂ ಪತ್ತಾಂಡದ ಜೋಕುಲ್ನ ಇಲ್ಲದ ಕ್ಲೆಗ್ ಜೋಕುಲ್ನ ಫೋಟೋ ದೆಪ್ಪಡಿ ಅಂತ ಮಂತದ ಬತ್ ದೆಪ್ಪೊಲಿ ಎದುರು ಬರ್ತದೆ ಬರಲಿ ದೆಪ್ಪೊಲಿ ಐದು ಪಕ್ಕ ಶ್ರಾವಣ್ 92.5, ವೈದಿಕ 90.03, ಧ್ರುವಿ 92, ದಿವ್ಯಾ 91.6, ಯಶಸ್ವಿನಿ 91.5, ಶಮನ್ 91.66, ವೈಭವ್ ಎಚ್ ಪೂಜಾರಿ 91.3, ವೈಷ್ಣವಿ 90.66, ಕೆ ಪ್ರಜ್ವಲ್ ಕುಮಾರ್ 90.83, ಸ್ವಾತಿ 96.5, ಆತ್ಮಿ 91.83, ದಿವ್ಯಾ 91.83. PUCಯಲ್ಲಿ ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ನಮ್ಮ ಸಮಾಜದ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಕ್ಷಣಗಳು. ಸದಾನಂದ ಪೂಜಾರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಬಿಲ್ಲವ ಬ್ರಿಗೇಡ್ ಸಂಸ್ಥೆಯ ಸಂಸ್ಥಾಪಕರು, ಅದೇ ರೀತಿ ಸತೀಶ್ ಪೂಜಾರಿ ಸಹಕಾರಿ ಬ್ಯಾಂಕ್ನ CEO, ಹಾಗೆಯೇ SCDCC ಬ್ಯಾಂಕ್ನ ಮಾಜಿ ನಿವೃತ್ತ ಅಧಿಕಾರಿಯಾಗಿರ್ತಕ್ಕಂಥ ಸುಧಾಕರ್ ಕರ್ಕೇರ, ಜಯಂತ್ ಕಾಪಿಕಾಡ್, ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಒಟ್ಟು ಸೇರಿಕೊಂಡು ಈ ಒಂದು ಸಂದರ್ಭದಲ್ಲಿ
ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಒಂದು ಸುಂದರ ಕ್ಷಣಗಳು. ಮಾತ್ರ 14 ಮಾಸ್ಟರ್ ಪೂರ್ಣಿಮಾ ಜಯಶ್ರೀ ಅಕ್ಕ ಶಮ್ಮಿ ಕರ್ಕೇರ ಬಕ್ಕ ಯೋಗಿನಿ ಕೇಟ್ ಸುವರ್ಣ ದಯಮಲ್ತದು ಸ್ವಲ್ಪ ಕೊಡ್ತಲ್ಲ ಸ್ಟೇಜ್ ಕೊಡ್ತಲ್ಲ ಪೂರ ಜೋರಾಯಿನ ತಾಟಿ ಕೊರ್ಲಿ ಜೋಕ್ಲೆಗ್ ತುಕ ನಮಕ್ ತಾಟಿ ಬೊಟ್ಟರೆ ಬಂಗಾಪುಂಡು ಅಕ್ಲೆಗ್ ಸ್ವಲ್ಪ ಪರ್ಸೆಂಟ್ ದೆಪ್ಪರೆ ಏತು ಬಂಗಾದಿಪ್ಪು ಏತು ಬಂಗಾಡ್ ಕಲ್ತಿಪ್ಪೆರಕುಲು ರೇಡಿದು ಜೋರಾಯಿನ ತಾಟಿದ ಒರುಟು ಅಕ್ಲೆಗ್ ಅಭಿನಂದನೆ ಕೊರ್ಡ ನನಾತ್ ಸಾಧನೆ ಮಲ್ಪರೆಕ್ಲೆಗ್ ಉಮೇದು ಬರ್ಪುಂಡು ನಿಕ್ಲ ಸಾಧನೆ ಎಂಕ್ಲೆಗ್ ಮಾತರಿಗ್ಲ ಸ್ಫೂರ್ತಿ ಆಪುಂಡು ಜೋಕ್ಲೆ ನನಾತ್ ಮಲ್ಲ ಮಟ್ಟದ ಸಾಧನೆ ನಿಕ್ಲೇರ್ದು ಮೂಡ್ದು ಬರಡು ಪನ್ಪಿನ ಆಶಯ ಎಂಕ್ಲೇರ್ದು. ನನ್ನದೊಂಬಗು SLC ಒಂಜಿ ನೆಟ್ಟು 90% ಅಧಿಕ ಅಂಕ ಪಡೆಂಚಿನ ವಿದ್ಯಾರ್ಥಿ ದಯಮಲ್ತದು ವೇದಿಕೆ ಬರುಡು. ಲಿಖಿತ್ ಕುಮಾರ್ ಎಲ್ 97.76, ತನ್ಮಯ್ ಜೆ ಕೋಟ್ಯಾನ್ 97.4, ಸನ್ ಆಫ್ ಜಗದೀಶ್ ಕೆರೆಬೈಲ್, ತನ್ವಿ ಎಸ್ ಪೂಜಾರಿ 96.48, ಅಮಿತ್ ಎಸ್ 95.36, ಸುಶಾಂತ್ ಎಸ್ ಸಾಲಿಯನ್ 93.92, ಮನಸ್ವಿ 94.4, ನಿಹಾಲ್ ಎಸ್ ಪೂಜಾರಿ 94.01, ಮುತ್ತಪ್ಪ ಪೂಜಾರಿ ಟ್ರಸ್ಟಿ ಕೊಲ್ಲ ಬಿಲ್ಲವ ಸೇವಾ ಸಮಾಜ ಅಂಚನೆ ಪುರುಷೋತ್ತಮ ಅಂಚನೆ ಅಜಿತ್ ಪೂಜಾರಿ ಪಜೀರ್
ಅಂಚನೆ ಅರಿಯಪ್ಪ ಸಾಲ ನೆಕ್ಕಲು ಈ ಒಂದು ಗೌರವ ಸ್ಮರಣಿಕೆಯನ್ನು ಕೊರಡು ಬಂದು ವಿನಂತಿ ಮಲ್ಪ ಏತಿನಿದೆ ನಿಹಾಲ್ ಎಸ್ ಪೂಜಾರಿ, ಭಕ್ತಿ ಎಸ್ ಅಮೀನ್, ದರ್ಶಿನಿ 91.61, ಸುಹಾನಿ ಎಚ್ 91.6, ಧನ್ವಿತ್ ಸುವರ್ಣ 91.04, ಜೀವಿಕಾ ಪೂಜಾರಿ 90.24, ಗಿನಿತಾ 93.6, ಪ್ರತೀಕ್ಷಾ 93.4. 14 ಕೊಂಚ ரெண்டு புதரண்டி சுஷாந்த் ದಯಮಲ್ತದು ಏರಂಡಲ ಪುದರ್ ಬುರ್ದು ಬೋದಿತ್ತಿನ 90 ಪಾಯಿಂಟ್ ಅಧಿಕ ಅಂಕ ಪಡೆದಂಚಿನ ವಿದ್ಯಾರ್ಥಿನಿಯರು ದಯಮಲ್ತದು ಅಕ್ಲ ಪುದರ್ ಬುರ್ದು ಬೋದಿತ್ತ ದಯಮಲ್ತದು ಅಕ್ಲನ ಇರುವಿಕೆಯನ್ನು ಗುರುತಿಸಲು ಪಂದ್ಯಾನು ಈ ಸಂದರ್ಭ ವಿನಂತಿ ಮಲ್ಪೆ ಪುದರ್ ಏರಂಡಲ ಕೊರಂದ ಎತ್ತಿನಕು पुराण 14 दयमल्तु SLC पुदर कोर्नकुलु लिखित कुमार एल, तन्मय जे कोट्यन, तन्वी एस पुजारी, अमित एस, सुशांत एस सालियन, मनस्वी, निहाल एस पुजारी, भक्ति एस अमीन, दर्शिनी, सुहान एच, धन्वित सुवर्ण, जीविका पुजारी, गिणिता, प्रतीक्षा. ಅಶೋಕ್ ಜಪ್ಪಿನ ಮಗರು ದಯಮಲ್ತಿ ವೇದಿಕೆ ಬಲೆ ಅಡೆ ಹಾಂಡಿ ದಯಮಲ್ತದ SLC ಪಕ್ಕ PUC ಏರಾಂಡ್ಲ 97% ಅಧಿಕ ಅಂಕ ಪಡೆ ನಕಲು ಪುದಾರ ಮಿಸ್ ಆದಿದ್ದ ದಯಮಲ್ತದ ವೇದಿಕೆ ದಡೆ ಎದುರು ಬಲೆ ಅಣ್ಣ हरीश पुजारी कोणाचे ಒಂಜಿ ಗ್ರೂಪ್ ಫೋಟೋ ಕಾದು ಮಾತ ಜೋಕುಲ್ಲ ವೇದಿಕೆ ಎದುರು ಬರುಡುಂದು ವಿನಂತಿ ಮಲ್ತೊಂದುಲ್ಲ. ಈ ವರ್ಷ 2025-26 ಸಾಲಡ್ SSLC ಬೊಕ್ಕ PUC ಸ್ವಲ್ಪ ಶೇಕಡದ ಹೆಚ್ಚಿನ ಮಾಸ್ಕ್ ತೊನ್ನೆಂಚಿದ್ನ ನಮ್ಮ ಸಮಾಜದ ಪೆರ್ಮೆದ ಜೋಕುಲು ಸಾಧಾರಣ 17 ಗ್ರಾಮರ್ದ ಪೆಜಿದು ದೇದಿನಂಚಿದ್ನ ಜೋಕುಲು
ಒಂಜಿ ಗ್ರೂಪ್ ಫೋಟೋಕ್ಕಾದ ಮಾತೆರ್ಲ ಧೈರ್ಯದ ವೇದಿಕೆದ ಎದುರು ಬರೋಡೊಂದಕ್ಕೆ ಏನೊಂದುಲ್ಲ. ದೇವೇರು ನಿಕ್ಲೆಗ್ ನನಾತ್ ಎಡ್ಡೆ ವಿದ್ಯೆ ಬುದ್ಧಿ ಆರೋಗ್ಯ ಆಯುಷ್ಯ ಸುಖ ಶಾಂತಿ ನೆಮ್ಮದಿ ಸದಾ ನಿಖಿಲ್ನ ಬೆರಿಸಾಯ ದಿಪ್ಪಡು ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ್ನ ಅನುಗ್ರಹ ನಮ್ಮ ನಂಬಿನಂಚಿನ ಮಾತ ದೈವದೇವರ್ನ ಆಶೀರ್ವಾದ ಗುರು ಹಿರಿಯರ್ನ ಆಶೀರ್ವಾದ ಸದಾ ನಿಖಿಲ್ನ ಬೆರಿಸಾಯ ದಿಪ್ಪಡು ನಿಖುಳು ದೀಪನ ಪಜ್ಜಡ್ ಸದಾ ದೇವೇರ್ನ ಅನುಗ್ರಹ ಸದಾ ಇಪ್ಪಡು ಸಮಾಜಡು ಒಂಜಿ ಎಡ್ಡೆ ವ್ಯಕ್ತಿಯಾದ ಉನ್ನತ ಸ್ಥಾನನು ಅಲಂಕರಿಸವನಂಚಿತ್ನ ಸೌಭಾಗ್ಯ ನಿಕ್ಲಿಗೆ ಮಾತರಿಗಳ ಒದಗದು ಬರಡು ಪನ್ಪಿನ ಆಶಯನು ಈ ಸಂದರ್ಭದ ಪನೊಂದು ಕುಡರ ಜೋರಾಯಿನ ತಾಟಿದ ಹೊರಟು ಈ ಜೋಕ್ಲಿನ ಅಭಿನಂದನಾಪೂರ್ವಕವಾದ ಅನುಗ್ರಹಿಸೋಡು ಆಶೀರ್ವಾದಿಸೋಡು ಒಂದು ವಿನಂತಿ ಬಲ್ತದಲ್ಲ. ಒಂಜಿ ಬೊರ್ಲುದ ಫೋಟೋ ಸೆಷನ್ ಬಹುಶಃ ನೆಟೈತಿನ ಮಾತೇನಲ್ಲ ಮೊಬೈಲ್ ಕ್ಯಾಪ್ಚರ್ ಆಪ್ನಂಚಿದ್ದ ಒಂಜಿ ಸಂದರ್ಭ ಒಂದೊಂಜಿ ಪ್ರೌಡ್ ಜೋಕ್ಲೆ ನಿಕ್ಲೆಗ ಜೀವನೋಡು ಸದಾ ನೆನಪಿಪ್ಪು ನಂಚಿದ್ದ ಒಂಜಿ ಸನ್ನಿವೇಶ ಬೊಕ್ಕರ ಜೋರಾಯಿನ ತಾಟಿದ ಹೊರಟು ನಿಕ್ಲಿನ ಅಭಿನಂದಿಸ ಒಂದುಲ್ಲ ಎಂಕಲ್ನ ಪಾತ್ರ ಈತೆ ನನಾತ್ ಸಾಧನೆ ನಿಕ್ಲಿನ ಪಾಲುಗು ಒದಗದು ಬರಡು ಅವೇನು ಮಲ್ಪು ನಂಚಿನ ಶಕ್ತಿ ಸಾಮರ್ಥ್ಯ ನಿಕ್ಲಿಗೆ ಒದಗದು ಬರಡು ಪನ್ಪಿನ ಭಿನ್ನ ಎಂಕಲ್ನ ಮಹಿಳಾ ವೇದಿಕೆದ ಹೊರಟು ಇನಿ ಆಪು ನಂಚಿನ ಕಜ್ಜಗ್ ಎಂಕ್ಲೇರ್ದೊಂಜಿ ಎಲ್ಯ ಒಂಜಿ ಧನ ಸಹಾಯನು ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಒಂಜಿ ಮಲ್ಲ ಕಾರ್ಯಗ್ ನಮ್ಮ ಸಹಾಯ ಹಸ್ತನ ಮಲ್ಪರಲ್ಲೇ ದಯದುಯ್ದು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆದ ಮಾತ ಪದಾಧಿಕಾರಿಲು ಬೊಕ್ಕ ಮಾತ ಸದಸ್ಯರು ಪಿರೌಡಿ ಎರಾಂಡಲ ಇತ್ತುಂಡ ಮಾತ ಸದಸ್ಯರ್ಲ ದಯದೀದು ವೇದಿಕೆಗೆ ಬರೋಡು ಈ ಒಂಜಿ ಸಹಾಯ ಹಸ್ತನು ಹಸ್ತಾಂತರ ಮಲ್ಪಡು ಒಂದು ವಿನಂತಿ ಮಲ್ತೊಂದುಲ್ಲ. ಜೋರಾಯಿನ ತಾಟಿದ ಹೊರಟು ಸಂಘದ ಪದಾಧಿಕಾರಿಗಳನ್ನ ಅಭಿನಂದಿಸೋಡು ವಿನಂತಿ ಮಲ್ತೊಂದು. ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರು ತಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ವಿನಂತಿಸಿಕೊಳ್ಳುತ್ತೇನೆ. ಮಾತೆಯರಿಗಳ ನಮಸ್ಕಾರ. ಬ್ರಹ್ಮಶ್ರೀ ಬಿಲ್ಲವ ಯುವ ವೇದಿಕೆ ರಿಜಿಸ್ಟರ್ಡ್ ಅಂಚನೆ ಮಹಿಳಾ ವೇದಿಕೆ ಉಳ್ಳಾಲ ತಾಲೂಕು 25ನೇ ವರ್ಷದ ಅರ್ಹ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ದತ್ತು ಸ್ವೀಕಾರ ಮಲ್ಪನಂಚನೆ ಸಮಾರಂಭದ ಕಡೆಯತ ಹೊರ್ತುಡು ಮಾತೆರೆಗಳ ಬಡ ಒಂದುಂಡು ಎಂಕಲ 2 ಗಂಟೆಗೆ ಮುಡಬಿದ್ರೆಡು ಪೋಡಾತನ ಅಂಚಾದು ಏನ ದಾಲ ಪಾತೆರಂದೆ ನೆತ್ತ ಅಧ್ಯಕ್ಷತೆಯನ್ನು ವಹಿಸೋದಿನ KT ಸುವರ್ಣರಿಗೆ ನಮಸ್ಕಾರ ಮಲ್ತೊಂದು ಇನಿ ಇವೊಂಜಿ ಬ್ರಹ್ಮಶ್ರೀ ಗೌರವವನ್ನು ಸ್ವೀಕಾರ ಮಲ್ತಿನ ಅಂಚನೆ ಎಂಕಲ ಕ್ಷೇತ್ರದ ಹೆಮ್ಮೆದ ಅಡಿಷನಲ್ ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರ ತಾರನಾಥ್ ಪೂಜಾರ್ಲಿಗೆ ನಮಸ್ಕಾರ ಮಲ್ತೊಂದು ಅಂಚನೆ ವೇದಿಕೆ ಎಡುಪುನ ಅಂಚನೆ ರವಿಶಂಕರ್ ಮಿಜಾರ್ ಮೇರೆಗ್ಲ ನಮಸ್ಕಾರ ಮಲ್ತೊಂದು AJ ಶೇಖರ್ ಅಂಜನೆ ದಿನೇಶ್ ಅತ್ತಾವರ್ ಸತೀಶ್ ಕರ್ಕೇರ್ ಆನಂದ KSI ಅಂಜನೆ ಉಚ್ಚಿಲ್ರೆ ಎಂಕ್ಲ ಚಂದ್ರಶೇಖರ್ ಉಚ್ಚಿಲ್ರೆಗೆ ಜೀವನ್ ಕುಮಾರ್ ಮೇರೆಗ್ಲ ನಮಸ್ಕಾರ ಮಲ್ತೊಂದು ಸಹೋದರಿ ಗಂಗಾ ಆನಂದ್ ಮೇರೆಗ್ಲ ನಮಸ್ಕಾರ ಮಲ್ತೊಂದು ಸೇರ್ತಿನ ಮಾತೆರೆಗ್ಲ ನಮಸ್ಕಾರ ಮಲ್ತೊಂದು ಇನಿ ಯುವ ವೇದಿಕೆ ಬಿಲ್ಲವ ಯುವ ವೇದಿಕೆ ಒಂಜೆಡ್ಡೆ ಕಾರ್ಯಕ್ರಮ ಮಲ್ತಂದು ಮಾತೆರ್ಲ ನಿಕುಲು ವಿದ್ಯಾರ್ಥಿ ವೇತನ ಗೆತ್ತೊಂಡರು ನಿಕುಲು ಮತ್ತು ಕಲ್ಪನೆಟ್ಟು ದುಂಬುಗುಲ ಮಿತ್ತು ಬರೋಡು ಪಂಪ ಉದ್ದೇಶೋಡು ಬಿಲ್ಲವ ವೇದಿಕೆ ಇವೊಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ತಂದೆ ಮಾತೆರೆಗ್ಲ ಎಡ್ಡೆ ಅವಡು ಎಡ್ಡೆ ರೀತಿಯ ಕಲ್ಪಲೆ ಕೊರ್ನಂಚಿನ ಋಣನು ಸಂಧಾವನಂಚಿನ ಕೆಲಸವನ್ನು ಮಲ್ಪೆಂದು ಮನೊಂದು ಮಾತೆರೆಗ್ಲ ಅಭಿನಂದನೆ ಬಂದೆ ನನ್ನ ಪಾತ್ರನಂತ ಸೊಲ್ಮೇಲೆ. ಧನ್ಯವಾದಗಳು ಅಧ್ಯಕ್ಷರೇ. ಇದೀಗ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಗಣ್ಯ ಅತಿಥಿಗಳು, ಸದಸ್ಯರು, ವಿದ್ಯಾರ್ಥಿಗಳು ಹಾಗೂ ಉಪಸ್ಥಿತರು
ಬಂದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಲು ಶ್ರೀ ಲಕ್ಷ್ಮಣ್ ಪೂಜಾರಿ ಅವರನ್ನು ವಂದನಾರ್ಪಣೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ವಂದನಾರ್ಪಣೆಯ ತರುವಾಯ ಎಲ್ಲ ವಿದ್ಯಾರ್ಥಿಗಳಿಗೆ, ಹೆಸರು ನೋಂದಾವಣೆ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ ನಡೀಲಿಕ್ಕಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ವಂದನಾರ್ಪಣೆಯ ತರುವಾಯ ಈ ವೇದಿಕೆಯ ಬಳಿ ಬಂದು ಉಚಿತ ಪುಸ್ತಕ ವಿತರಣೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಹಾಗೂ ಮಹಿಳಾ ವೇದಿಕೆಯ 25ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರದ ಈ ಒಂದು ಸಭಾ ವೇದಿಕೆಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಜನರಲ್ ಅಡ್ವೊಕೇಟ್ ಜನರಲ್ ಶ್ರೀ ತಾರನಾಥ್ ಪೂಜಾರಿ ಇರ್ವೈಲು ಇವರಿಗೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ನೆಚ್ಚಿನ ಮೂಡಬಿದ್ರೆ ಶಾಸಕರಾದಂಥ ಶ್ರೀ ಉಮನಾಥ್ ಕೋಟ್ಯಾನ್ ಇವರಿಗೂ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ನಮ್ಮ ಇನ್ನೊಬ್ಬ ಅತಿಥಿಯಾದಂಥ ರವಿಶಂಕರ್ ಮಿಜಾರ್ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಸಲಹೆಗಾರರು, ಅತಿಥಿಗಳು, ಪದಾಧಿಕಾರಿಗಳು ಎಲ್ಲರಿಗೂ ಹಾಗೂ ಮಾಧ್ಯಮ ವರ್ಗದವರಿಗೂ ಹಾಗೂ ಧ್ವನಿವರ್ಧಕದವರಿಗೂ ಹಾಗೂ ಈ ಒಂದು ಸಭಾಂಗಣ ವಹಿಸಿದವರಿಗೂ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದವನ್ನು ಕೊಡಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ.